ಸಾಮಾನ್ಯವನ್ನು ನಾವು ನಿಮ್ಮಂತಹ ನೋಡಿ, ನಾವು ಯಾರು ಗೊತ್ತಾ? ನಾವು ಭಟ್ರಲ್ವಾ? ಭಟ್ರ ಅಡುಗೆ ಆಯ್ತಾ? ಇಲ್ಲಿಯ ಮತ್ತೆ ಪೂಜೆ ಆಯ್ತಾ? ಇಲ್ಲಿಗೆ ಭಟರು ಕಾವಲು ಭಟ. ಓ ನೀನು ಕಾವಲು ಭಟನ? ಇದು ಸಣ್ಣ ಕೆಲಸ ಅಂತ ಆಯ್ತಾ? ನಾನು ದೇವೇಂದ್ರ. ನಾನು ನೀನು ದೇವಲೋಕದ ಇಂದ್ರ.
ಆ ಬಟ್ಟೆ ನಿನಗೆ ಉಂಟಲ್ಲ, ವಿಚಾರಣೆ ಮಾಡುವಾಗ ಗೊತ್ತಾಯ್ತು ಅವರಿಗೆ ಬೇಕಾದ್ದು ಯಾವುದೇ ಸಣ್ಣ ಸಣ್ಣ ವಸ್ತು ಅಲ್ಲ. ಸಣ್ಣ ಸಣ್ಣ ಏನಾದ್ರು ಬೇಕಿದ್ರೆ ನಾನು ಕೊಡ್ತೀನಿ. ಹೋಗಿ ಸಣ್ಣ ಸಣ್ಣದನ್ನು ವಿಚಾರ ಮಾಡಿ ಅದರಿಂದಲೇ ಖಂಡಿತ ನಮಗೆ ಈ ದೊಡ್ಡ ದೊಡ್ಡ ವಿಷಯ ಇರುವಾಗ ಸಣ್ಣ ಸಣ್ಣದಕ್ಕೆ ತಲೆ ಹಾಕಲಿಕ್ಕೆ ಭಯ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಅವರಿಗೆ ಬೇಕಾದ್ದು ಯಾವುದು ಅಲ್ಲ, ಸುರಧರರ ನುಡಿಯ ಕೇಳಿ ಸುರಧರರ ನುಡಿಯ ಕೇಳಿ ಭಕ್ತರಿಗೆ ಸುರನದಿಯ ನರದಿಗಳಲ್ಲಿ ಪರಿಪರಿಯ ಘೋಷದಿಂದ ನಡೆತಂದ ಸುರಪದಿಯ ಪರಿಚಯದಿಂದ ಇದ್ದಾರೆ. ಉತ್ಸಾಹವೇ ಮುಖ್ಯವಾದಂತಹ ಬಂಡವಾಳ. ಕೈಯಲ್ಲಿ ಹಿಕ್ಕಿನ ಆಯುಧಗಳನ್ನು ಹಿಡಿದುಕೊಳ್ಳಿರಿ. ನಾನು ಒಟ್ಟಾರೆದಾರಿಯಾಗಿದ್ದೇನೆ. ಐರಾವತವನ್ನು ಏರ್ತೇನೆ.
ಬಳಗ ಬರೇ ಮೈದಿನಾಪುರಕ್ಕೆ ಸೀಮಿತವಲ್ಲ, ಮತ್ತೆ ಶಾಣಿದಾಪುರವು ಕೂಡ ಒಂದಾಗಿದೆ. ಹಿರಿಯ ಭಾಗಿಗಳಾದ ನಮಗೆ ನಿನ್ನ ಸ್ವರ್ಗವನ್ನು ಬಿಟ್ಟುಕೊಟ್ಟು ಶರಣು ಎಂಬುದಾಗಿ ತಿಳಿದರೆ ನಿನ್ನನ್ನು ಉಳಿಯ ಕೊಟ್ಟೇನು. ಉಳಿಯುವುದಕ್ಕೆ ನಾವು ಇಲ್ಲೇ ಇದ್ದೇವೆ. ಇಲ್ಲವಾದರೆ ಹಾ, ನನ್ನ ಕತ್ತಿಯ ಮನೆಗೆ ನಿನ್ನ ಶಿರವಾದಿದೆಯ ಬಡ ಬಡ ಪಡೆಯಬೇಕು ಎನ್ನುವುದೇ ನಿಮ್ಮ ಭಯೋತ್ಪಾದಕ ಬುದ್ಧಿ. ನಿಮ್ಮ ರಾಕ್ಷಸಿ ಪ್ರವೃತ್ತಿಯನ್ನು ಮುಂದಿಟ್ಟುಕೊಂಡು ನಾಟಕಕ್ಕೆ ಹೊರಬಲವಿದೆ, ಭುಜಬಲವಿದೆ ಅಂತ ಬಂದ್ರೆ ತಲೆ ಗಟ್ಟಿ ಇದೆ ಅಂತ ಯಾರಾದ್ರೂ ತಲೆಯನ್ನು ಶಿಲೆಗೆ ಬಡಿಯುವುದಕ್ಕೆ ಹೋಗುವುದಿಲ್ಲ, ಶಿಲೆ ಹುಡಿಯಾಗುವುದಿಲ್ಲ. ನಿನ್ನ ತಲೆ ಹುಡಿಯಾದಿತ್ತು ಬದುಕದೆ ಸಾಯದೆ ಉಳಿಬೇಕು ಅಂತಿದ್ರೆ ಬಲದತ್ತ ನನ್ನ ತಲೆಯನ್ನು ಹುಡಿ ಮಾಡುವ ಶಿಲೆ ಇಲ್ಲ ಇಲ್ಲ ಎಂಬುದಾಗಿ ಹೇಳುವುದುಂಟು. ಏನಂತ ಬಾರಿಸಿ ಸುರಮನೆಯಲ್ಲಿ ಏರುದ ಗಂಡುಗೆ ಸುರಪರ ಎಲುದ ಸುರಮನೆಯಲ್ಲಿ ಏರುದ ಗಂಡುಗೆ ಮೂರನೇ ಒಡೆಯ ಮಾಡದ ಬಡವನೇ ಇರುವುದಲ್ಲ ಇದನ್ನು ವಹಿಸಿದ ನಂತರವ ಈಗ ಎರಡು ಲೋಕ ನಮ್ಮದಾಗಿದೆ. ಈ ಸಂತೋಷವನ್ನು ಇಲ್ಲೇ ಅನುಭವಿಸುತ್ತಾ ಇರುವುದಲ್ಲ, ಇಷ್ಟು ಮಾತ್ರ ಸಾಲದು. ನಮ್ಮ ಗುರಿ ಬಾಕಿ ಇದೆ. ಹೋಗೋಣ, ಹೋಗೋಣ. ಚಿರಮರಿಯಲಿ ರಮಾವರ
ಶಂಕರನು ಕೈಲಾಸದಲ್ಲಿಯೂ ಪಾಲನಾಕರ್ತೃ ಅಂತ ವಿಷ್ಣು ನಾನು ವೈಕುಂಠದಲ್ಲಿ ನೆಲೆಯಾಗಿದ್ದೇನೆ. ಎಂದಿನಂತೆ ಇಂದು ಒಡ್ಡೋಲಗಸ್ತನಾಗಿದ್ದೇನೆ. ಭವ್ಯವಾದಂತಹ ಭಜಕರು ನಿತ್ಯವೂ ನನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ವೈಕುಂಠಕ್ಕೆ ಬರುತ್ತಾರೆ. ಸಾಹಿತ್ಯ ಪದವಿಯನ್ನು ಕರುಣಿಸು ಎಂದು ಬೇಡಿಕೊಳ್ಳುತ್ತಾರೆ. ಅವರಿಗೆ ಸಾಹಿತ್ಯವನ್ನು ಕರುಣಿಸುತ್ತೇನೆ. ಎಲ್ಲಿ ಭೂಮಿಯಲ್ಲಿ ದುಷ್ಟತನವನ್ನು ವರ್ತಿಸುತ್ತಾರೆ ಅವರನ್ನು ಯಾವ ರೀತಿ ಶಿಕ್ಷೆ ಒಳಪಡಿಸಬೇಕು ಎಂದು ನನಗೆ ತಿಳಿದಿದೆ. ಎಂದಿನಂತೆ ಒಳ್ಳೆಯವನ್ನು ಮಾಡುವುದಕ್ಕೆ ಒಳ್ಳೆ ಕಾರ್ಯವನ್ನು ಮಾಡುವಂತಹ ಚತುರ್ವೇದಗಳನ್ನು ಪಾರಂಗತವನ್ನು ಮಾಡುವಂತಹ ಬ್ರಾಹ್ಮಣೋತ್ತಮರು ದೈನಂದಿನ ಬರುವರು. ಆದರೆ ಇಂದು ಯಾರು ಬರ್ತಾರೆ ಎಂಬ ನಿರೀಕ್ಷೆಯಲ್ಲಿ ನೋಡುತ್ತೇನೆ. ಜಯ ಜಯ ವೆಲ್ಲನು ದಮದ ಕೆರಗಿ ಜಯ ಪದುಮನ ಬಂಗ ಜಯ 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 ಎನಿದ ಜರಿಗುರ ಬಾಲದೈದ ಲಾಲಿಸು ಸಿರಿ ಲೋಲ ಬೆಳುವೆ ಜಲವಲ್ಲದು ವಿಮಲ ಲಾಲಿಸು ಸಿರಿ
ಕಂದ ದುಃಖಿಸಬೇಡ ತೆರಳೈ ಕಂದ ದುಃಖಿಸಬೇಡ ತೆರಳೈ ಸಿಂಧು ದಾನವನಿಂದ ನಿನಗೆ ಐ ಕಂದ ಭವನಯ ಪರಿಗರಿಸಿ ಬಾಲಿಬೆನೆನುದ ಸುರಬನ ಕಳುಗಿಯೇ
ನನ್ನೆದುರಿಗೆ ಬಂದಂತಹ ನೀನು ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ವಿಷ್ಣು ಎಂಬುದಾಗಿ ನಾವೊಂದು ಭಾವಿಸಿದೆ. ದೇವ ಎಂಬುದಾಗಿ ಸಂಬೋಧಿಸಲೇ ಬೇಡ. ನನ್ನ ವೈರ್ಯ ಸ್ಥಾನದಲ್ಲಿ ನೀನು ಬಂದವನು. ನಿನಗೂ ನನಗೂ ಯಾವ ತರನಾದ ಹಾಗೆಯೇ ಹಾಗೆ ಹಿಂದೂದಾನವೇ ನಿನ್ನ ಪರಕ್ಕೆ ಬಂದು ಪಾಂಚಜನ್ಯವನ್ನು ಮಲಗಿಸಿದಾಕ್ಷಣ ನೀನು ಕನಸಿನಿಂದಂತೆ ನನ್ನ ಮುಂದೆ ಬಂದಿದ್ದಿ. ಯಾವ ಉತ್ತರ ಬರಬೇಕೆಂದು ಗೊತ್ತಿತ್ತು. ಏನು ಮಾಡ್ತೀಯ? ದಾನವಾದ್ರನೇ ಕೇಳು ಎಲ್ಲಿ ಯಾರು ಇರಬೇಕು ಎಂಬುದನ್ನು ವಿಧಿ ಸಂಕಲ್ಪಿತಂತೆ ನಡೆಯಬೇಕು. ಬ್ರಹ್ಮನು ನಿನಗೆ ಜೀವನವನ್ನು ಸತ್ವವನ್ನು ಕೊಟ್ಟಿದ್ದಾನೆ. ಯಾವ ರೀತಿ ಭೂಲೋಕದಲ್ಲಿ ವರ್ತನೆ ಮಾಡಬೇಕು, ಯಾವ ರೀತಿ ನಿನ್ನ ಕರ್ಮದ ಫಲವಿದೆ ಎಂದು ಅದನ್ನು ಬಿಟ್ಟು ನೇರವಾಗಿ ಸ್ವರ್ಗದತ್ತ ದಾಳಿಯನ್ನು ಮಾಡಿ ದೇವೇಂದ್ರನನ್ನು ಓಡಿಸಿದೆ. ಸ್ವರ್ಗ ನಿನಗೆ ದಕ್ಕುವಂಥದ್ದೇ ಅಲ್ಲ. ತ್ರಿಮೂರ್ತಿಗಳಾದಂಥ ನಮ್ಮ ಅಭಯ ಹಸ್ತವು ದೇವೇಂದ್ರನಿಗೆ 33 ಕೋಟಿ ದೇವತೆಗಳು ಇದೆ. ಕಾಮ ದಾನ ಭೇದ ದಂಡ ಚತುರುಪಾಯಗಳನ್ನು ಸಾರಿ ಹೇಳುತ್ತಾ ಇದ್ದೇನೆ. ದಂಡವನ್ನು ಪ್ರಯೋಗಿಸಲೇ ಬಿಟ್ಟು ಹೋಗ್ತೀಯ. ಧನುಜನು ಹಮ್ಮಿನೊಳೆಸನ ನಿಮಿಷದಲ್ಲಿ ನನ್ನೊಟ್ಟಿಗೆ ಕಾತಕ ಬಂದಿಯಾ? ಬರವಿದೆ ನನಗೆ. ಹರನವ ಬರಬಹುದು ಎಂದು ನೀನು ಯೋಚನೆ ಮಾಡಿದೆ. ತ್ರಿಮೂರ್ತಿಗಳಿಂದಲೂ ನನ್ನನ್ನು ಕೇಳು ಮಾಡಲಾಗುವುದಿಲ್ಲ. ಹಾಗಾಗಿ ನನ್ನೊಡನೆ ಸುಮ್ಮನೆ ಕಾದಾಡಬೇಡ. ಸಾಗುದವನು. ಹರಿಯ ದಿನದ ಚಕ್ರದಲ್ಲಿ ಹರಿಯದ ಚಕ್ರದಲ್ಲಿ ಹರಿದೊಟ್ಟಿದ ನಿಮಿಷದಲ್ಲಿ ಗುರುಳಗಿಯ ಭೋಗ ನಡೆಯಲು ನಡೆಯಲೇ ಬೇಡ. ಅಹಂಕಾರ ಎಂಬುದು ಮಿತಿಮೀರಬಾರದು. ದೇವರಿಂದ ಶಿವನಿಂದ ನೀನು ಅನುಗ್ರಹವನ್ನು ಪಡೆದಿದ್ದೆ ಎಂಬುದು ನಿನಗೆ ಮದದಿಂದ ವರ್ತಿಸುವಂತೆ ಮಾಡಿತು. ಆದ್ದರಿಂದ ನಾನು ಹೇಳುವಂತಹ ಮಾತನ್ನು ಲೆಕ್ಕಿಸದೆ ಮುಂದೆ ಹೆಜ್ಜೆ ಇಟ್ಟರೆ
ಕೊಡು ಅಂತ ಇದು ಕೊಡ್ತೀಯಾ? ನೀನು ಕೊಡುವುದಾದ್ರೆ ನನಗೆ ಬೇಡುವುದಕ್ಕೆ ಏನುಂಟು ಮಹಾರಾಜ? ಧೀರತೆಗೆ ಮೆಚ್ಚಿದೆನು, ಧೀರತೆಗೆ ಮೆಚ್ಚಿದೆನು, ದಾನವ ಪಾರುಗಾಣನು ತ್ರಿಭುವನದಿ. ಪಾರುಗಾಣನು ತ್ರಿಭುವನದಿ, ಕರಡಿಗನು ಕೊಡುವೆ ನಿನಗೆ ವರವ, ಕರಡಿಗನು ಕೊಡುವೆ ನಿನಗೆ ವರವ. ಇಂತೆಂದಲ ಹರಿ ನೀನು ಕೇಳಿದಂತೆ ನಿನಗೆ ವರವನ್ನು ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ನಾನು ಯೋಚನೆ ಮಾಡುವುದು ಇದನ್ನಲ್ಲ, ಯಾವ ರೀತಿ ನಮ್ಮ ನಾಟಕ ನೆರವೇರಬೇಕು ಎಂಬುದು ಯೋಚಿಸಿದ್ದೇನೆ. ಶಿವನ ಬಲವು ಹೇಗೂ ಇದೆ, ಯಾರಿನ ಮರಣ ಎಂಬುದು ನನಗೆ ಗೊತ್ತಿದೆ. ಸೋಲಲೇಬೇಕಾಯಿತು. ನೀನು ಕೇಳಿದಕ್ಕೆ ನಾನು ತಥಾಸ್ತು ಎನ್ನಲೇಬೇಕು. ಏನು ಬೇಕು ನಿನಗೆ? ಎಷ್ಟು ಮಾತ್ರಕ್ಕೂ ನೀನು ತ್ರಿಮೂರ್ತಿಗಳಲ್ಲಿ ಒಬ್ಬನಲ್ಲವೇ? ಹಾ, ಆದ ಕಾರಣ ಹಾ, ನಾರಾಯಣ, ಹಾ. ನನ್ನದಾದಂತಹ ಒಂದು ಆಸೆ, ಯಾವುದು? ನನಗೆ ಎಲ್ಲವೂ ಇದ್ದರೂ ಕೂಡ ಅಂತ ಹೇಳಿದ್ರು ನೀನಿಲ್ಲವಲ್ಲ, ಅದು ಹೇಳಲೇ? ದೇವ ಕೊಡುವೆಯ ವರವಯ, ಕರೆಯ ನುಡಿಯ ಬೇಳು ಕರುಣ ಪ್ರಭಾವ, ಶ್ರೀವರ್ಧಗಿದ ನಿಜವಾದರೆಯನ್ನ ಸಿರಿಯಾಗಿದ ನಿಜವಾದರೆಯನ್ನ ಇರವ ಬೆಳುವೆ ಗಿಳುವರದ ಸಂಪನ್ನ ಶರಣ ರಕ್ಷಕ ದೇವ ಕೊಡುವೆಯ ವರವ. ದೇವ ಸಿಂಧೂದಾನವಾ, ವರವನ್ನು ಕೊಡುವೆ ಎಂಬುದಾಗಿ ನೀನು ಹೇಳುತ್ತಾ ಇದ್ದಿ. ಮನತುಂಬಿ ಹೇಳುತ್ತಾ ಇದ್ದೇನೆ. ಈ ಸಿಂಧುವಿಗೆ ಹಾ, ಯಾವುದರ ಅಗತ್ಯವೂ ಇಲ್ಲ. ನಿನಗೆ ಅಗತ್ಯವೇನೂ ಇಲ್ಲದಿರಬಹುದು. ಮೂರು ಲೋಕವನ್ನೂ ಗೆದ್ದಂತಹ ಈ ತ್ರಿವಿಕ್ರಮನಾಗಿದ್ದೇವೆ ನಾವು. ಸಮರ್ಥ ನೀನು. ಆನಂದ ಮಾತು. ಹಾ, ಪರಶಿವ ನಮ್ಮ ದೇವನಾಗಿದ್ದಾನೆ. ಓಹೋ, ಆದರೆ ಹಾ, ಹೋದಂತಹ ನೀನು ಹಾ. ವರವನ್ನು ಕೊಡ್ತೇನೆ ಎಂಬುದಾಗಿ ಹೇಳಿದರೆ ಸಿಂಧೂದಾನವಾ, ಮದನಂತೇಶ್ವರನ ಅನುಗ್ರಹ ನಿನಗೆ ಇದೆ. ಹೌದು, ಆದರೆ ಮಹಾವಿಷ್ಣುವಿನ ಅನುಗ್ರಹ ಬೇಡವೇ? ಅದನ್ನೇ ಕೇಳುತ್ತಾ ಇದ್ದೆ. ಹಾ, ತ್ರಿಮೂರ್ತಿಗಳಲ್ಲಿ ಹಾ, ಮತ್ತೊಬ್ಬನಲ್ಲವೇ ನೀನು? ಹೌದು. ಪಾಲನಾ ಕರ್ತುವಲ್ಲವೇ ನೀನು? ಹಾ, ಹಾಗಾದ ಕಾರಣ ಮೂರು ಲೋಕದ ಒಡೆಯನಾದಂತಹ ಈ ಸಿಂಧೂದಾನವನ ಹಾ, ರಾಜ್ಯಕ್ಕೆ ದೇವನಾಗಿ ಇದ್ದುಕೊಂಡು ಹಾ. ಸಿಂಧೂ ದಾನವನ ರಾಜ್ಯವನ್ನು ಪಡೆಯುತ್ತಾ ಬರಬೇಕು, ಪಡೆಯುತ್ತಾ ಬರಬೇಕು. ಮಾತ್ರವಲ್ಲ, ನಿನಗೆ ನನ್ನದೇ ಆದಂತಹ ಅರಮನೆಯಲ್ಲಿ ಹಾ, ದೇವರ ಕೋಣೆಯನ್ನು ನಿರ್ಮಿಸಿ ಹಾ. ನಿನ್ನನ್ನು ಅರ್ಚಿಸುವಾಗಿದ್ದೇನೆ. ನಮ್ಮ ಎಲ್ಲ ಪ್ರಜಾ ಪರಿವಾರವನ್ನು ನೀನು ಸಲಹುತ್ತಾ ನಮ್ಮಲ್ಲೇ ಇರು, ನಮ್ಮಲ್ಲೇ ಇರು. ಸಿಂಧೂದಾನವ, ವರವನ್ನು ಕೇಳಿದಾಕ್ಷಣ ನೀನು ಏನೇನೋ ಕೇಳಿಕೊಳ್ಳುತ್ತಿ ಎಂದು ನನ್ನ ಪರಿಕಲ್ಪನೆಯಲ್ಲಿ. ಹಾ, ಮೈಥುನ ದೇಶಕ್ಕೆ ಇರುವಂತಹ ಒಡೆಯನಾದಂತಹ ಸಿಂಧು ದಾನವನ ಈ ಊರಿನಲ್ಲಿ ನಾನು ಪುರದ ಪಾಲಕನಾಗಿ ನೆಲೆಯಾಗಬೇಕು ಎಂದು ಇಲ್ಲಿದ್ದರೂ ಮೂರು ಲೋಕವು ನನ್ನ ಆಧೀನದಲ್ಲಿದೆ. ಮೂರು ಲೋಕ ಆಧೀನದಲ್ಲಿರುವಂತಹ ಇನ್ನ ಪುರದಲ್ಲಿ ಹಾ, ಮಹಾವಿಷ್ಣುವಿನ ಅನುಗ್ರಹವೂ ಬೇಕು, ಪಾಲಕನಾಗಿರಬೇಕು. ಹಾ, ನಿನಗೆ ಕೊಟ್ಟ ಹಾಗೆ ಮಾತು. ಹಾ, ನೀನು ಸಮರ್ಥಶಾಲಿಯಾಗಿದ್ದಿ. ಹಾ, ಕೈಯವಿಚ್ಛೆ ಯಾವ ರೀತಿ ಇರುತ್ತವೆ ಎಂದು ನಾವು ತಿಳಿಯದಾಗು. ಹಾ. ಆದ್ದರಿಂದ ಸಮರ್ಥವಾಗಿ ನಿನ್ನ ಪುರದ ರಕ್ಷಣೆಯನ್ನು ನಾನು ಮಾಡ್ತೇನೆ.
ಆದರೆ ಬಾ ಹೀಗೆ ಬಾ, ನಮ್ಮ ದೇವರ ಗೋಡೆಗೆ ಕರೆದುಕೊಂಡು ಹೋಗುತ್ತೇವೆ. ದೊಡ್ಡ ಮನೆಯನ್ನು ಇಡುತ್ತೇವೆ, ದೊಡ್ಡ ಮಂದಿರವನ್ನು ಇಡುತ್ತೇವೆ. ಬಾ, ಚೆನ್ನಾಯ್ತು ನಾಡಿಡಿಯೊಳಿಲು ನಮ್ಮಯ ಸಕಲ ಉನ್ನತ ಕರುಮಗಳ ಶೂನ್ಯವಾದುದು ಅನ್ಯರೊಳು ಬೇಳಿ ಫಲ ಏನಿವುದು ಕೈಲಾಸವ ಕಾಣುತ್ತ ಬೇಳುವ ದಾನವರೊಂದಿಗೆ ದೇವರು ಒಂದಾಗುವುದು ಉಂಟು. ವರವನ್ನು ಕೊಟ್ಟಂತಹ ಪರಶಿವನಲ್ಲವೇ? ಪರಶಿವನಲ್ಲೇ ಹೋಗಿ ದೂರನ್ನು ಕೊಟ್ಟರೆ ಪರಿಣಾಮ ಆದೀತು. ತ್ರಿಪುರ ಸಂಹಾರ ಎಂತ ಚರಣಗಳೊಳಗೆ ಸಾಂಬನು ಮಂದಗಾಸದಿಂದ ಸಾಂಬನು ನುಡಿದ ಮಂದಗಾಸದಿಂದ ಶ್ರೀ ಗೋವಿಂದ ಸಿಂಧನಪುರವ ಪಾಲಿಪುರ ಎಂಬುದವು ಇದು ಚೋದ್ಯ ಬಂದುದೇ ವಿಧಿಗ ಕಡಲ ಈ ವಿಧಿ ಬಂದುದೇ ಅಕಟ ಭೂಸುರ ವೃಂದ ಅದಕ್ಕೆ ಅವನದಿ ಸವನಿಧಿ ದೇತಾ ಬಂಧನದಿ ಸಿಲುಕಿಯರೇ ಚರಣದೊಳೆರಗಿದ ಮನು ನುಡಿದ ಲೋಕದ ಪರಿಪಾಲಕನಾದಂತಹ ಮಹಾವಿಷ್ಣು ದೇವಾಲಯವನ್ನು ಬಿಟ್ಟು ಅಸುರನೊಂದಿಗೆ ಸೇರಿ ಅಲ್ಲಿ ಪುರವನ್ನು ರಕ್ಷಿಸುತ್ತಾ ಇದ್ದಾನೆ. ಜಗತ್ತಿನ ಒಂದು ವಿಶ್ವವೇ ಇದು ಅಂತ ನನಗೆ ಅನ್ನಿಸುತ್ತಾ ಇದೆ. ಯಾಕೆ ಇಂತಹ ಘಟನೆ ನಡೆಯಿತೋ ಗೊತ್ತಿಲ್ಲ. ಆದರೂ ನಿಮಗೊಂದು ಸಮಾಧಾನವನ್ನು ಶರಣರ ಮೊರೆ ಘನವಾಗಿರೆ ಲೋಕ ಗೌಮವ ಕಟ್ಟವಳುಳೆಯುತ್ತ ಧರೆಯ ಭಾರವ ಪರಿಗರಿದಲು ಧರೆಯ ಭಾರವ ಪರಿಗರಿದಲು ಗಜಮುಖ ಅವತರಿಸಿದ ಆನಂದ ಶರಣರ ಮೊರೆ ಘನವಾಗಿರೆ ಲೋಕ ಕಟ್ಟಣ ಕಟ್ಟಳೆಯುವುದ ದಂಡೋಪದಂಡವಾಗಿ ಬರುತ್ತಾ ಇದ್ದೀರಿ. ನಿಮಗಾದಂತಹ ಹಾನಿ ಲೋಕದ ಹಾನಿ ಎನ್ನುವುದನ್ನು ನಾನು ಹೌದಲ್ಲ? ಹೋಗಲಾಡಿಸುವವನು ಯಾರಿದ್ದಾನೆ ಎಂಬುದಾಗಿ
ಕೊಟ್ಟವನು ನಾನೇ ಇದ್ದೇನೆ. ಯಾವಾಗ ವರವನ್ನು ಕೊಟ್ಟೇನೆ ಅವನಿಗೆ ಅಮರನಾಗಿರುವುದಕ್ಕೆ ಇರುವಂತಹ ಅವಕಾಶ ಎಂದು ಅವ ಭಾವಿಸಿಕೊಳ್ಳಬೇಕು. ಆದರೆ ವರಬಲದಿಂದ ಕೊಪ್ಪಿದಂತಹ ಅವನ ಅಳಿವಿಗೆ ಬೇಕಾಗಿ ಒಂದು ಶಕ್ತಿ ಆವಿರ್ಭವಿಸುತ್ತದೆ. ಅದಕ್ಕೆ ಅವರನ್ನು ಕಾಯುತ್ತಾ ನಾವು ಇರಬೇಕು. ಜಯ 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 ಬಂದನು ದೇವರ ದೀವ ನಡೆದಂದನು ಭಕ್ತರ ಕಾವ ಬಂದನು ದೇವರ ದೀವ ನಡೆದಂದನು ಭಕ್ತರ ಕಾವ ನಡೆದಂದನು ಭಕ್ತರ ಕಾವ ಮಂದ ಗಮನದಲ್ಲಿ ಚಂದಿರದ ನರವರ ಅರವಿಂದ ಮುಗಿಯಾದೆಯದನು ಬಂದನು ದೇವರ ದೇವ ನಡೆದಂದನು ಭಕ್ತರ ಕಾವ ವರಮಗಾದೇಜನಿಗೆ ಭೂಧರಧರನು ಕೈಲಾಸಗಿರಿಯಲಿ ಪರಮ ವಿಕ್ರಮರಾದ ಸಕಲ ಗಣಾಧಿಕಾರವನು ಹರುಷದಿಯು ಒಲಿದಿತ್ತು ಮಂಗಲಕರ ಮಹಾಮೂರ್ತಿಯನು ಗಡಗಳಿಗರ ಸೈವ ಎಂದೆನುತ ಸಾರಿದ ಅಖಿಲರಿಗೆ ಬಿಡದಿ ಇವನು ಗಣಗಳಿಗನಿಬ ಮಗನೇ ಶೂನ್ಯದಿಂದಲೇ ಯಾವುದು ಉದ್ಭವಿಸುತ್ತದೋ ಅದು ಪರಬ್ರಹ್ಮ ಶಕ್ತಿಯನ್ನು ಪ್ರತಿನಿಧೀಕರಿಸುತ್ತದೆ. ಇಳಿದು ಬಂದಂತಹ ಆವಿರ್ಭವಿಸಿದಂತಹ ನೀನು ಮೊದಲಾಗಿ ಬಂದು ನಮ್ಮ ಇರುವರ ಪಾದಗಳಿಗೆ ನಮಿಸಿದ್ದು. ನಾವು ನಿಮ್ಮನ್ನು ಮಕ್ಕಳು ನಿನ್ನನ್ನು ಮಗ ಎನ್ನುವುದಾಗಿ ಸ್ವೀಕರಿಸಿ ತೆಕ್ಕೈಸಿದ್ದೇವೆ. ಮೊದಲ ಬಾರಿಗೆ ನಿಮ್ಮನ್ನು ಕಂಡಾಗ ಅದೇನೋ ಒಂದು ಸೆಳೆತ ನನ್ನದುಂಟಾದದ್ದು ಸಹಜ. ಅದಕ್ಕಾಗಿಯೇ ನಿಮಗಿಬ್ಬರಿಗೂ ಅಂಟಿಸಿರುವಂತಿದ್ದೇನೆ. ನನ್ನ ಅರ್ಧಾಂಗಿಯಾದಂತಹ ಪಾರ್ವತಿಯು ಮಾತೃತ್ವ ಭಾವದಿಂದ ನಿನ್ನನ್ನು ಸೆಳೆದು ಅಪ್ಪಿದ್ದಾಳೆ. ಮಗನೇ ಮಗನೇ ಎಂಬುದಾಗಿ ಸಂಬೋಧಿಸುತ್ತಾ ಇದ್ದೇವೆ. ಹರ ಪಾರ್ವತಿಯರ ಕುಮಾರ ನೀನು, ಲಂಬೋದರನಾದಂತಹ ನೀನು ಗಜಮುಖವನ್ನು ಹೊಂದಿದ್ದಿ. ಆನೆಯ ಮುಖದಂತಹ ನಿನ್ನನ್ನು ಗಜಮುಖ ಎಂಬುದಾಗಿ ಲೋಕ ಸಂಬೋಧಿಸುತ್ತದೆ. ಮಗನೇ ಇನ್ನೂ ಒಂದು ಹುಚ್ಚೆ ಹೆಸರು ನಿನಗೆ ಬೇಕು. ಅಪರಿಮಿತವಾದಂತಹ ಶಿವಗಣಗಳಿಗೆ ನಾನು ಒಡೆಯನಾದಂತಹ ಪರಮೇಶ್ವರ. ಆ ಗಣಗಳನ್ನೆಲ್ಲ ನಿಯಂತ್ರಿಸುವುದಕ್ಕೆ ಅಧಿಷ್ಠಾನ ದೇವತೆಯಾಗಿ ಅವುಗಳಿಗೆ ಇರುವುದಕ್ಕೆ ನಿನಗೆ ಅಧಿಕಾರವನ್ನು ಕೊಡುತ್ತಾ ಇದ್ದೇನೆ. ಗಣಾಧಿಪ ಎಂಬುದಾಗಿ ನೀನು ಪ್ರಖ್ಯಾತನಾಗು. ಆದರೆ ಮಗನೇ ಲೋಕದಲ್ಲಿ ಅಸುರೀ ಶಕ್ತಿ ವಿಜೃಂಭಿಸಿದಾಗ ಅದನ್ನು ರಕ್ಷಿಸಬೇಕಾದಂತಹ ಹೊಣೆಗಾರಿಕೆ ನಮಗಿದೆ. ಆನೆಯ ಮುಖದವನಿಂದಲೇ ಮಾತ್ರ ಮರಣ ಎಂಬುದನ್ನು ಪಡೆದಂತಹ ಸಿಂಧುದಾನವ ಇವತ್ತು ಕೊಬ್ಬಿ ಮೆರೆಯುತ್ತಾ ಇದ್ದಾನೆ. ಋಷಿಮುನಿಗಳನ್ನು ಪೀಡಿಸುತ್ತಾ ಇದ್ದಾನೆ. ಲೋಕವನ್ನು ಹಿಂಸಿಸುತ್ತಾ ಇದ್ದಾನೆ. ದೇವಲೋಕಕ್ಕೆ ದಾಳಿ ಮಾಡಿ ದೇವತೆಗಳನ್ನು ತನ್ನ ಬಂದಿಯಾಗಿರಿಸಿದ್ದಾನೆ. ಮಗನೇ ಮತ್ತೊಂದು ವಿಶೇಷ, ತ್ರಿಮೂರ್ತಿಗಳಲ್ಲಿ ಮಧ್ಯಮನಾದಂತಹ ಲೋಕ ಪರಿಪಾಲಕನಾದಂತಹ ಮಹಾವಿಷ್ಣು ತನ್ನ ಸತ್ವಗುಣಾಧಿಪದಿಂದ ಯಾವುದೇ ಕಾರ್ಯವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದರೂ ಕೂಡ ಅವನನ್ನು ಎದುರಿಸುವುದಕ್ಕೆ ಹೋಗಿ ಅವನ ಪರಾಕ್ರಮಕ್ಕೆ ಮೆಚ್ಚಿ
ಈ ಹೊತ್ತು ಅವನ ಪುರವನ್ನು ಕಾಯುತ್ತಾ ಇದ್ದಾನೆ. ಆ ದುಷ್ಟ ಶಕ್ತಿಯನ್ನು, ಅಸುರೀ ಶಕ್ತಿಯನ್ನು ಅವ ಕಾಯುತ್ತಾ ಇದ್ದಾಗ ನಾವೇನು ಮಾಡುವುದಕ್ಕೆ ಸಾಧ್ಯವಿದೆ? ಅವನ ವರಬಲಕ್ಕೆ ಸಿಕ್ಕಂತೆ ನಿನಗೆ ಗಜಮುಖ ಪ್ರಾಪ್ತವಾಗಿದೆ ಮಗನೇ, ಗಜಮುಖ ಪ್ರಾಪ್ತಿಯಾಗಿದೆ. ಏನು ಹೇಳುತ್ತೆ ಇದಕ್ಕೆ? ಏನು ಹೇಳುತ್ತೆ? ನಿಮ್ಮ ಸಂಕಲ್ಪ ವಿಶೇಷದಿಂದ ಜನ್ಮವನ್ನು ತಾಳಿದವನು ನಾನು. ನನ್ನ ಜನ್ಮಕ್ಕೆ ಕಾರಣ ಏನು ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ಸಿಂಧು ದಾನವನಿಗೆ ಗಜಮುಖನಿಂದ ಮರಣ ಎನ್ನುವಂತಹ ವರ ಆಗಿರುವಾಗ ಅವನ ವಚನದಿಂದ ಆಗಬೇಕು ಎನ್ನುವುದನ್ನು ಸೂಕ್ಷ್ಮವಾಗಿಯೇ ನೀವು ಆಡುತ್ತಾ ಇದ್ದೀರಿ. ಅಪ್ಪ, ನೀವು ಯಾವ ಕಾರ್ಯವನ್ನು ಹೇಳಬೇಕು ಅಂತ ಇಲ್ಲ, ಸೂಕ್ಷ್ಮವಾಗಿ ಸೂಚಿಸಿದರೂ ಸಾಕು, ಅದನ್ನು ನಡೆಸಿಕೊಡುವಂತಹ ಮಾಡಿದ್ದೇನೆ. ಯಾವುದೇ ಸಂದೇಹ ಬೇಡ. ಅಪ್ಪನೇ ಆಗಬೇಕು. ದೇಶೀಯನಾಗಿ ಬಾ. ಎನ್ನ ಮಾತಿಗೆ ಕ್ರೋಧದಿ ಎನ್ನ ಮಾತಿಗೆ ಕ್ರೋಧದಿಂದ ನುಡಿದ ನಾಂದಿಗೆ ಎಂದು ಮನದರೆ ಅರಿಯಲು ಅನುರದುರದ ಕಾಮೆಯ ಆನೆಯ ಮುಖದವರೇ, ಮನುಷ್ಯನ ಶರೀರವು ಆನೆಯ ಮುಖವನ್ನು ಧರಿಸಿ ಅದಕ್ಕಾಗಿ ಬಂದೆಯ? ಸರಿಯಾಗಿ ಹೇಳ್ತಾ ಇದ್ದೇನೆ. ಮೊಲಗು ಇಲ್ಲದಿದ್ದರೆ ಶಿರಚ್ಛೇದನ. ನಿರರೆ ಬಾಗಿಲೊಳ ಶೌರ್ಯ ನಿರರೆ ಬಾಗಿಲಲ್ಲಿರಿದು ಶೌರ್ಯ ಹರದ ರವಿನ ಕಡಿನ ಬೆಳಗಿಯ ಇರಲೀಗ ನಿನ್ನ ಪುನವ ಕಾಂಬೆ ಸರಿಯದಿ ಬೇರೆ ಯಾವ ಕಾರಣಕ್ಕೂ ಬಂದವನು ನಾನಲ್ಲ. ಸಿಂಹ ಸಂಹಾರವಾಗಬೇಕು. ಭೂಭಾಗದ ಕರಾದಂತಹ ದಾನವರಿದ್ದಲ್ಲಿ ಎಲ್ಲರಿಗೂ ಒಳಿತಾಗುವುದಿಲ್ಲ. ಅದಕ್ಕಾಗಿ ಬಂದು ಬಂದಿದ್ದೇನೆ.
ಸರವ ಬೆಳೆಗೆಳೆಯದೆ ಪೇಳುವುದು ನಂದಿಯೋಳು ಕಳನೊಡನೆ ಸಂಧಾನಗೈಯನು ಮನವ ಮಾಡುತ್ತಲಂದು ಅರುಗಿದನು ನಂದೀಶಗೆ ಅವನಂದು
ನನ್ನ ಶಕ್ತಿ ಪರಾಕ್ರಮದ ಸಂಕೇತ. ಕೀರ್ತಿ ಬಾಲಿರನಾದಂತಹ ನಿನ್ನನ್ನು ಜಯಿಸುವುದಕ್ಕೆ ಬಂದವನಿಗೆ ಎನ್ನ ಮೋದಾಲಿದು ನಾವು ವಿಘ್ನಕಾರಕನು ನೀನು ಮೊದಲ ಪೂಜೆಯಗೊಳ್ಳು ಧರೆಯರಗಿದು ಅನವರಾದ ಅಸುರ ಸಂಹಾರವನ್ನು ಮಾಡುವುದರ ಮೂಲಕ ಲೋಕಕ್ಕೆ ಬಂದಂತಹ ಕಷ್ಟವನ್ನು ನೀನು ಪರಿಹರಿಸಿ ಸಂತೋಷವಾಯಿತು ಮಗನೇ. ಶಿರದ ಮೇಲೆ ದೇವತೆಗಳು ಸಮೃದ್ಧಿಯನ್ನು ಸುರಿಸುತ್ತಾ ಇದ್ದಾರೆ ಮಗನೇ. ಈ ಕಾರ್ಯಕ್ಕೆ ಮನ
ಇವತ್ತು ಬಂದಂತಹ ವಿಚಾರ ನೀವೆಲ್ಲ ಬಯಸದೆ ಬಂತು
ದೊಡ್ಡದಾದಂತಹ ಕಿವಿ ಮತ್ತೆ ಕಣ್ಣಿಷ್ಟು ಸಣ್ಣದು. ಎಷ್ಟು ಮಾವಿನಕಾಯಿ ಎಷ್ಟು? ಮಾವಿನ ಮಿಡಿಯ ಸಣ್ಣ ಕಣ್ಣು. ಅಪ್ಪೆ ಮಿಡಿ. ಏ ಅಷ್ಟು ಸಣ್ಣ ಕಣ್ಣು. ಮತ್ತೆ ಮೂಗೆ ಆಗುಂಟು. ಮೂಗು ಹೀಗೆ ಜೋಳ ಆಗ್ತಾ ಉಂಟು. ಮೂಗು ಹೀಗೆ ಜೋಳ ಆಗ್ತಾ ಉಂಟು. ಹೌದಾ? ಹೌದು ರೇ. ಅದು ಆನೆಗೆ ಇರುವುದಲ್ವ ಅದು? ಆನೆಗೆ ಬೇರೆ ಉಂಟು. ಇದು ಬಂದವ ಬೇರೆ ಆನಲ್ಲ ರಾಯರೇ. ಗಣಪತಿ ರಾಯರೇ, ಗಣಪತಿ ರಾಯರೇ. ಅವ ಹೇಳಿದ್ದಾಗಿ ಗಿಣಪತಿ ರಾಯರೇ, ಹಾ, ಗಣಪತಿ ಹಾ, ರಾಯರೇ. ಹಾ. ಗಣಪತಿ ಗಣಪತಿ ಹಾ. ನಿಮ್ಮನ್ನು ಕಾಣುವುದಕ್ಕೆ ಬಂದಿದ್ದಾನೆ, ನೀವು ಹೋಗಬೇಕಂತ ಹೇಳಿದ್ರೆ ದೊದಲೆದೊಲ
ಏನ ಮಾಡುವುದಿದು ಇದಜ್ಞಾನುಳಿದುಗನು ಎಂದುದರದಿ ಸೇರುದಲ್ಲಿ ಉದರವನು ಬಿಡಿದು ದಾರಿಯನು ಕರಗುವ ಬಗೆಯಲ್ಲ ಉರದೊಳಗೆ ಸುಖವಿಲ್ಲ ಉರಿವುದು ಮೈಯಲ್ಲ ಒಳಲುದು ಏನಲ್ಲ ಏನ ಮಾಡುವುದಿದೋ ಅಯ್ಯಯ್ಯೋ ಅಯ್ಯಯ್ಯೋ ಏನಾಗಿ ಹೋಯಿತು? ಬಂದಂತಹ ಅನಲಾಸರ ದಾನವನನ್ನು ಯುದ್ಧದಲ್ಲಿ ಸೋಲಿಸಿ ಕೆಡಹಬೇಕು ಅಂತ ಭಾವಿಸಿದ್ರೆ ಅವನನ್ನು ನುಂಗಿಬಿಟ್ಟೆ. ನನ್ನ ಉತ್ತರದೊಳಗೆ ಹೊತ್ತಂತಹ ಆತನನ್ನ ಈ ಕಾಲಕ್ಕೆ ಜೀವಿಸುವುದಕ್ಕಾಗುತ್ತಿಲ್ಲ. ಹೊಟ್ಟೆವರಿ ಏನು ಮಾಡೋಣ ಆ ಸಮಯದಿ ಕಪಿಲ ಮುನಿವನು ದೇವ ಮುನಿಯರು ಒಡಗೂಡಿ ಪ್ರೇಮದಿಂದಲಿ ಕರಿಮುಖಕ್ಕೆ ಗರಿಗೆಯನು ಹೊಟ್ಟೆವರಿ ತಾಳುವುದಕ್ಕಾಗ್ತಾ ಇಲ್ಲ. ಆತನನ್ನು ಜೀವಿಸುವುದಕ್ಕೆ ಹೊಟ್ಟೆವರಿ ಮಾಡಬೇಕಾದಂತಹ ಕಾರ್ಯವನ್ನೇ ಮಾಡಬೇಕಪ್ಪ. ಆ ದಾನವನನ್ನು ನುಂಗಲಿಕ್ಕೆ ನನಗೆ ಯಾರು ಹೇಳಿರಲಿಲ್ಲ. ಆತನನ್ನ ಯುದ್ಧವನ್ನು ಮಾಡಿ ಆತನನ್ನು ಸೋಲಿಸಬೇಕಾದ ನನ್ನ ಕರ್ತವ್ಯ. ಗಣಪತಿ ಯಾರು? ಗಣಪನಿಗೆ ಅಧಿಪತಿ. ಹೌದು, ಆ ರಕ್ತದ ನುಗ್ಗುವ ಕೆಲಸವಿತ್ತು. ನುಂಗಿಬಿಟ್ಟೆ. ಅಯ್ಯೋ, ಇನ್ನು ಅದಕ್ಕೊಂದು ಪರಿಮಾಣನೆ ಉಂಟು. ಯಾವುದು? ಧನುರ್ವೇದಕ್ಕಿಂತಲೂ ಶ್ರೇಷ್ಠವಾದಂತಹ ವೇದ ಯಾವುದು ನಮ್ಮಲ್ಲಿ ಉಂಟಯ್ಯ? ಅದು ಪಂಚಮ ವೇದದಲ್ಲಿ ಒಂದಾದಂತಹ ಆಯುರ್ವೇದ. ಆಯುರ್ವೇದದಲ್ಲಿ ಪ್ರತಿಯೊಂದಕ್ಕೂ ಕೂಡ ಉಪಶಮನ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಇದೆ. ಆದ ಕಾರಣ ನಾನು ಕೊಡುವಂತಹ ಔಷಧಿ ಅವನಿಗೆ ಪರಿಣಾಮಕಾರಿ ಆಗಿದ್ದು ಪೂರ್ವ ಅಂತ ಗೊತ್ತಲ್ಲ ನಿನಗೆ? ಈ ಪೂರ್ವವನ್ನು ತಂದಿದ್ದೇನೆ. ಸರಿಯಾಗಿ ನಾನು ಹುಡಿ ಮಾಡುತ್ತೇನೆ.
ಎಂಬುದಾಗಿ ಹೇಳಿಕೊಂಡಳು. ಅಂತೆ ವಿಷ್ಣುವಿನ ಅಂಶದಿಂದ ಅಣ್ಣನಾದ ದತ್ತಾತ್ರೇಯ ಹುಟ್ಟಿಕೊಂಡ. ಆಮೇಲೆ ಪರಶಿವನ ಅಂಶದಿಂದ ದೂರ್ವಾಸ ಹುಟ್ಟಿಕೊಂಡ. ಅಂತೆ ಬ್ರಹ್ಮನ ಅಂಶದಿಂದ ಚಂದ್ರನಾದ ನಾನು ಹುಟ್ಟಿಕೊಂಡೆ. ಹೌದು, ಬಹಳ ಮುದ್ದಾಗಿ ಸಾಕಿದ್ದಾಳೆ ನನ್ನ ತಾಯಿ. ಅಷ್ಟು ಮಾತ್ರವಲ್ಲ, ವಿದ್ಯೆಯನ್ನು ಕಲಿಯುವುದಕ್ಕಾಗಿ ದೇವಮುನಿ ಎಂದೆನಿಸಿದಂತಹ ಬೃಹಸ್ಪತಿಯಲ್ಲಿ ನನ್ನ ತಂದೆಯಾದ ಬ್ರಹ್ಮದೇವರು ಕಳುಹಿಸಿಕೊಟ್ಟರು. ಸಕಲ ವಿದ್ಯೆಯನ್ನು ಕಲಿತುಕೊಂಡು ಗುರುವಿನ ಪಟ್ಟದ ಶಿಷ್ಯನಾದೆ. ಅಷ್ಟು ಮಾತ್ರವೇ, ಕೆಲಸ ಏನು, ಸೂರ್ಯನು ಅಸ್ತಮಿಸುವಂತಹ ಸಂದರ್ಭದಲ್ಲಿ ಈ ಪ್ರಪಂಚದಲ್ಲಿರುವಂತಹ ಜೀವರಾಶಿಗಳು ತಮ್ಮ ಕರ್ತವ್ಯವನ್ನು ಮಾಡಿ ತಮ್ಮ ತಮ್ಮ ವಾಸಸ್ಥಾನಕ್ಕೆ ಬರುತ್ತಾರೆ. ಬಹಳ ಕಷ್ಟಪಟ್ಟು ಸುಸ್ತಾಗಿ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಚಂದ್ರೋದಯವಾಗುತ್ತದೆ. ಹೌದು, ನಾವು ಪಟ್ಟಂತಹ ಶ್ರಮಕ್ಕೆ ಸಾರ್ಥಕತೆ ಹೊಂದಿತು ಎನ್ನುವಂತಹ ಸಂತೋಷ ಅವರಲ್ಲಿರುತ್ತದೆ. ನಾನು ಬರುವಾಗ ಯಾರಿಗಾದರೂ ಸಂತೋಷ ಆಗಲೇಬೇಕು. ಹಾಗಾಗಿ ಇಂದಿನ ದಿನ ಭೂಲೋಕಕ್ಕೆ ಇಳಿಯುವಂತಹ ಮನಸ್ಸುಂಟಾಗಿದೆ. ನಾನೊಬ್ಬರೇ ಹೋಗುವುದಾ? ಅಲ್ಲ, ಇದ್ದಾನಲ್ಲ ಭೂಲೋಕಕ್ಕೆ ನೀನೊಬ್ಬನೇ ಹೋಗುದಾ? ನಾನು ಬರಬೇಡುವ? ಬೇಡುವ. ಭೂಲೋಕದಲ್ಲಿ ಎಂತ ಆಗಿದೆ ಅಂತ ಗೊತ್ತಾಗೋದು. ನನ್ನ ಜೊತೆ ಯಾವಾಗಲೂ ಇರುವವ ನೀನು. ಹೌದೌದೌದು. ಹಾ. ಇವತ್ತೇನು ರಕ್ಷಣೆಗೆ ನೀನಿದ್ದೀಯಲ್ಲ, ನಾನಿದ್ದೇನೆ. ನಿನ್ನ ರಕ್ಷಣೆಗೆ ನಾನಿದ್ದೇನೆ. ಆಗಲಿ. ಆದರೆ ತಡ ಮಾಡುವುದಲ್ಲ. ನೋಡು ಸಕಲೆ ನೋಡು ಸಕಲೆ ಭೂಮಿಯೊಳಿವ ವನದ ಚೆಲುವನು ನಡು ಸಗಲಿ ಭುವಿಯೊಳ್ಳಿ ವನದ ಚೆಲುವನು ವನದ ಚೆಲುವನು ವನದ ಚಿರುವನು ನೋಡು ಸಗನೆ ವನದೊಳ್ಳಿರುವ ಭುವಿಯ ಚೆಲುವನು ನೋಡು ಸಗನೆ ಭುವಿಯೊಳ್ಳಿರುವ ವನದ ಚೆಲುವನು ನೋಡು ಸಗನೆ ಭುವಿಯೊಳ್ಳಿರುವ ವನದ ಚೆಲುವನು ನೋಡು ಸಗನೆ ಭುವಿಯೊಳ್ಳಿರುವ ವನದ ಚೆಲುವನು ಮರದಿ ಕ್ರೀಡುತ್ತಿರುವ ಪಕ್ಷಿಗಳಿಗೆ ಸೋತೆನು
ನೋಡು ಸಕಲ ಭೂಮಿಯೊಳಿ ಪಾವನದ ಜಲುವನು ಕೊಳದಿ ಕ್ರೀಡೆಯುವುದು ಜಲುವ ಪಕ್ಷಿಗಳಿಗೆ ಸೋದನು ನೋಡು ಕರಬದೆ ರವಿಗ ಗದಿರು ತರುವರು ನೋಡು ಕರಬ ನೇರಾಗೀಗ ಗದಿರು ತರುವುದು ಸತ್ಯ ಗೂಡಿ ನಮಿದು ನಿರ್ಮಲಲ್ಲ ಚಂದವನು ಅದ ಚಂದವೆಂದರು
ಪ್ರಾರ್ಥಿಸುತ್ತಲೇ ಕೆಂಪು ನುಡಿಯ ಹಗುರು ಗರಿಯಾನ ಗೈದುತ್ತಲಿ ಮನಗೆ ದೊಂಪು ದೊಡ್ಡು ಕಾಂಬ ಜನರ ಕಾಂದಿಸುತ್ತಲಿ ಇಂಪು ನದಿಯ ಬೀರಿ ಗಾಳಿ ಮರದ ತುದಿಯಲಿ ಇಂಪು ನದಿಯ ಬೀರಿ ಗಾಳಿ ಮರದ ತುದಿಯಲಿ ಎಲ್ಲಿ ಮರದ ತುದಿಯಲಿ ಬಹಳ ತಂಪು ಹೊತ್ತಿ ಜದಿಯಾಳಿಯು ತಿರದಾಗುಗಳಲ್ಲಿ ನೋಡು ಸಗನೆ ನೋಡು ಸಗನೆ ನೋಡು ಸಗನೆ ಇಂಪುದರಿಯ ಬೀದಿಗಡಿ ಮರದ ತುದಿಯಲ್ಲಿ ಬಹಳ ತಂಪು ಗೊತ್ತಿ ಜೊತೆಯಾಳಿಯು ತಿರದಾಗುಗಳಲ್ಲಿ ತಿರದಾಗುಗಳಲ್ಲಿ ಬಾಳಿ ಜೊತೆಯಲ್ಲಿ ತಿರದಾಗುಗಳಲ್ಲಿ ತಂಗದಿಗುದಗ ತಯ್ಯ ತಯ್ಯ ದಿನದ ತಂಗದಿಗುದಗ ತದ್ದಿನದ ತೈದಿನ ತೊಂ 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 ದಿನ ತೊಂ ದಿನ ತೊಂದ ತೊಂದ ದಿನ ನಗದಿನ ದಿತ್ತಂ ದಿತ್ತಂ ತಿರುಗಡಗಡಗ ದಿತ್ತಂ ತೊಂ ತೊಂ ನಗದಿನ ತಂಗದಿಗುದಗ ತಯ್ಯ ತಯ್ಯ ದಿನದ ತಂಗದಿಗುನ ತದ್ದಿನದಿ ತತ್ತೊಂಗ ತೊಂಗ ತದ್ದಿಮ್ನ ತೊಂದ ತೊಂದ ದಿನ ನಗದಿನದಿ ದಿತ್ತೊಂಗ ತತ್ತೊಂಗ ತೊಂದ ತೊಂದ ದಿನ ನಗದಿನದ ತದ್ದಿನ ನಗದಿನಿ ತಗದಳಾಂತು ನಗದಿಕ್ಕಿನ ನಗದಿಮಿ ನಗದಿನ ತೈ ತದ್ದಿನ ಧಿಮಿ ತಗದಳಾಂಕು ತಗದಿಕ್ಕಿನ ನಗದಿಮಿ ನಗದಿನದಿ ತತ್ತೊಂಗ ದಿತ್ತೊಂಗ ದಿದಿರ್ಗಡಲ ದಿನ ಧೈರ ದಿನ 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 ತೊಂಗ 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 ದಿನ ತೊಂದ ತೊಂದ ದಿನ ನಗದಿನದಿ ತತ್ತೊಂ ತೊಂ ದಿನ ತತ್ತೊಂ ತೊಂ ದಿನ ತಗದಿನ ನಗದಿನ ಧರಿದಿನದಿ ಹದ್ದಿನ ನಗದಿನಿ ತಗದಿನದ ಹಿದ್ದಳಾಂಗ ನಗದ ಗದಿನದಿ ತೊಂ 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 ದಿನದಿ ದಿನಕ ದಿನಕ ದಿನ ನಗದಿ ಹಿದ್ದಳಾಂಗ ನಗ ನಗದಿನದ ತಗಿ ನದಿ ಗಿಡ್ಡ ನಗದಿನದ
ಆಯಾಸ ಇಲ್ಲ ಆಯಾಸ ಇಲ್ಲ ಸಗನೆ ನೋಡು ಓ ಚಂದಿರ ಓ ಚಂದಿರ ನೋಡು ಅಂದು ಗಜಮುಖನು ಸುಖದಲ್ಲಿ ತಿಂದು ತೇಗುದ ಗಣಗಳೊಡನೆ ಅಂದು ರೂಗವ ಬಿರಿದು ಹೊರಟನು ಒಂದು ರಾಸನವನೆರುತ ವಿಘರಿದನು ಗಜಮುಖನು ಸುಗಲಲಿ ಭಕ್ತರು ಕೊಟ್ಟಂತಹ ಎಳ್ಳುಂಡೆ ಕಜ್ಜಾಯವನ್ನೆಲ್ಲ ಹೊಟ್ಟೆಯಲ್ಲಿ ತುಂಬಿಸಿಕೊಂಡವನಿದ್ದೇನೆ. ಹೊಟ್ಟೆ ಬಹಳಷ್ಟು ಭಾರವಾಗುತ್ತಾ ಉಂಟು. ಹಾಗಾಗಿ ವಿಹಾರವನ್ನು ಮಾಡಬೇಕು ಎಂಬ ಹಾಗೆ ಮನಸ್ಸಿಗೆ ಆಗ್ತಾ ಇದೆ. ಹಾಗಾದ್ರೆ ವಿಹಾರ ಮಾಡುವುದು ಹೇಗೆ? ನಡೆದುಕೊಂಡು ಹೋಗುವುದೇ ಆಗುವುದಿಲ್ಲ. ನನ್ನದಾದಂತಹ ವಾಹನ ಇದೆ, ಮೂಷಿಕ ವಾಹನ. ಸಾಗುತ್ತೇನಂತ ಅವರನ್ನೇ ನಡೆದು ಬಳಲಿ ಇಳಿದು ಮೂಷಿಕವು ಮೈಯ ನಡುಗಿ ನಡು ನಡಗಲ್ಪೆ ದಪ್ಪನೆ ಕೆಡದನಯ್ಯೋ ನಕ್ಕನ ಚಂದ್ರಮನು ನಕ್ಕನ ಚಂದ್ರಮನು ಗಗ ಗಗ ಮುಕ್ಕಿ ನಗುವ ಮಕ್ಕಳದರಿ ಸೊಕ್ಕಿನಲಿ ಸೊಕ್ಕಿನಲಿ ಮುಡಿಯಲಿ ಎರೆಯುವುದ ಬಿಕ್ಕಿ ಬೀಳುವುದಾಯಿದೆ ಕಷ್ಟವೆನುದಾಯ ನಕ್ಕನ ಚಂದ್ರಮನು ಪ್ರಕೃತಿಯ ಸೌಂದರ್ಯವನ್ನು ವೀಕ್ಷಿಸುತ್ತಾ ಬಂದಂತಹ ನನ್ನ ದೃಷ್ಟಿ ಈ ಕಡೆಗೆ ಸೆಳೆಯಿತು. ಇದೇನು ಆಶ್ಚರ್ಯವನ್ನು ನಾನು ಕಾಣುತ್ತಾ ಇದ್ದೇನೆ. ವಾಹನವನ್ನಾಗಿಸಿ ಅದನ್ನು ಏರುತ್ತಾ ಒಬ್ಬಾತ ಬರುತ್ತಾ ಇದ್ದಾನೆ. ಯಾರೀತ? ಓಹೋ, ಇದು ನಮ್ಮವನೇ. ಅವನಲ್ಲ, ಪರಶಿವನ ಮಗ ಗಣಪತಿ. ಹೌದು, ಇವನು
ನಗ್ನ ಚಂದ್ರಮನು ಸೌಭಾಗ್ಯದಾಯಕ ಜಯ ಜಯ ನನ್ನನ್ನು ಅಪಹಾಸ್ಯ ಮಾಡಿದೆ. ಯಾವತ್ತು ಒಂದು ಮಾತು ಆಡಿದರೆ ಮುಗಿದು ಹೋಯಿತು. ಶಾಪವನ್ನು ಕೊಟ್ಟಾಗಿದೆ. ಅದನ್ನು ಹಿಂದಕ್ಕೆ ಪರಿವರ್ತನೆಯನ್ನು ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ. ಆದರೆ ಒಂದು ಅವಕಾಶವನ್ನು ನೀಡುತ್ತಾ ಇದ್ದೇನೆ. ಯಾರು ಭಕ್ತಿ ಪುರಸ್ಸರವಾಗಿ ಆ ಚೌತಿಯ ದಿವಸ ನನ್ನನ್ನು ಪೂಜಿಸುತ್ತಾರೋ ಅಂದು ಯಾರಿಗೂ ಯಾವುದೇ ತೊಂದರೆಯೂ ಬರುವುದಿಲ್ಲ. ಅವರ ಹಿತಾರ್ಥ ಈಡೇರಿಸಲ್ಪಡುತ್ತದೆ. ಹಾಗಾದರೆ
ಓ ಓ ರಾವಣಾದ ನಾನು ಆ ಆ ತಮ್ಮ ಕುಂಭಶ್ರವಣ, ಆಮೇಲೆ ತಂಗಿ ಶೂರ್ಪನಖ, ಆಮೇಲೆ ವಿಭೀಷಣ, ಓ ಓ ಈ 4 ಮಕ್ಕಳನ್ನು ಹೆತ್ತು ತನ್ನ ಗರ್ಭವನ್ನು ಪಾವನೆ ಮಾಡಿಕೊಂಡಳು ನನ್ನಮ್ಮ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ಎಲ್ಲರೂ ಹಾಗೆ ನಾನು ಹುಟ್ಟುವಾಗಲೇ 10 ತಲೆಯನ್ನು ಹೊತ್ತು ಹುಟ್ಟಿದಲ್ಲ. ಯಾರಿಗುಂಟು ಯಾರಿಗಿಲ್ಲ. ಕೇವಲ ರಾವಣ ಮಾತ್ರನಲ್ಲ, ದಶವದನ, ದಶಕಂಠ, ದಶಾನನ, ಈ ರೀತಿ 10 ಹಲವು ಹೆಸರುಗಳಿಂದ ಜಗತ್ತೆಯನ್ನು ಹೊಂದಿದಂತಹ ವ್ಯಕ್ತಿತ್ವ ನಮ್ಮದು. ಈ ಸ್ಥಿತಿಗೆ ನಾವು ಏರುವುದಕ್ಕೆ ನಾವು ಪಟ್ಟಂತಹ ಕಷ್ಟವೂ ಕೂಡ ಅಷ್ಟಿಷ್ಟಲ್ಲ. ಅದನ್ನು ಕೇವಲ ಕಷ್ಟ ಎನ್ನುವುದಕ್ಕಿಂತಲೂ ಕೂಡ ನಮ್ಮ ಶ್ರಮ, ನಮ್ಮ ಬುದ್ಧಿವಂತಿಕೆ, ಅದರ ಮೇಲೆ ದೈವ ಫಲ ಇದೆಲ್ಲವೂ ಕೂಡ ಇದ್ದುದರಿಂದಲೇ ಈ ಸ್ಥಿತಿಗೆ ನಾವು ಬಂದಿದ್ದೇವೆ. ಕೇಳಿ ನಮ್ಮವರಿಗೆಲ್ಲ ಒಂದು ಆಶ್ರಯ ತಾಣವೇ ಇಲ್ಲದಂತಹ ಪರಿಸ್ಥಿತಿ ಇತ್ತು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ಲಂಕಾ ದ್ವೀಪ ಸಮೂಹಗಳನ್ನೆಲ್ಲ ಒಂದುಗೂಡಿಸಿ ಸುವರ್ಣ ಲಂಕೆ ಎನ್ನುವ ಜಗತ್ತಿಗೆ ಪ್ರಪಂಚದಲ್ಲಿ ಪಾತ್ರರಾಗಿಸುವುದಕ್ಕೆ ನಮ್ಮ ಕೊಡುಗೆಯನ್ನು ಸಣ್ಣದ ಹಣಿ ಅಲ್ಲವಲ್ಲ. ಈ ಸುವರ್ಣ ಲಂಕಾ ನಗರವನ್ನ ಅಭೇದ್ಯವೂ ಅಭೂತಪೂರ್ವವೂ ಆದಂತಹ ಪಟ್ಟಣವಾಗಿ ನಿರ್ಮಿಸುವುದಕ್ಕೆ ನಮ್ಮವರು ಪಟ್ಟಂತಹ ಕಷ್ಟವೂ ಕೂಡ ಸಾಕಷ್ಟಿದೆ. ಇದೆಲ್ಲ ಕೇವಲ ಹೀಗೆ ಬಂದದ್ದೇನಲ್ಲ, ಪ್ರಯತ್ನದ ಫಲ ಇದು. ಎಷ್ಟು ಪ್ರಯತ್ನ ಮಾಡ್ತೇವೋ ಅದಕ್ಕೆ ತಪ್ಪುದಾದಂತಹ ಫಲವನ್ನ ಪರಮಾತ್ಮ ಕೊಡಿಸ್ತಾನೆ ಎನ್ನುವುದಕ್ಕೆ ನಮ್ಮ ಜೀವನವೇ, ನಮ್ಮ ಉನ್ನತಿಯ, ನಮ್ಮ ಸ್ಥಿತಿಯ ಸಾಕ್ಷಿ ಎಂದು ಲೋಕಕ್ಕೆ ಸಾರಿ ಸಾರಿ ಹೇಳುವುದಕ್ಕೆ ನಮ್ಮ ಈ ಸ್ಥಿತಿಯ ಸಾಕು. ಇನ್ನು ಹೇಳಿ ಕೇಳಿ ಇಷ್ಟ ಮಾಡಿದ್ರೆ ಸಾಕೆ ಹೇಳಿ. ಪ್ರಪಂಚವನ್ನೇ ಪರ್ಯಟನೆ ಮಾಡಬೇಕು, ಪ್ರಪಂಚವನ್ನೇ ಗೆಲ್ಲಬೇಕು ಎನ್ನುವ ಉದ್ದೇಶದಿಂದ ದಿಗ್ವಿಜಯಕ್ಕಾಗಿ ಹೊರಟವರು. ಅಲ್ಲಿಯೂ ಏನು ಕಡಿಮೆ ಅಲ್ಲ. ಹೇಳಿ ಕೇಳಿ ನನ್ನಪ್ಪ ವಿಷ್ಣು ವಸುವಿನ ಅವರ ಸುಪುತ್ರ ಕುಬೇರ ನಾಮಕ ಅಲಕಾವತಿಯ ದೊರೆ. ವಿಶಿಷ್ಟವಾದಂತಹ ವಸ್ತುಗಳೆಲ್ಲವೂ ಕೂಡ ಅವನಲ್ಲಿಯೇ ಇದೆ ಎನ್ನುವುದನ್ನು ನಾವು ತಿಳಿದಿದ್ದೇವೆ. ಅವನಲ್ಲಿರುವಂತಹ ಪುಷ್ಪಕ ವಿಮಾನ ಅವರಿಗೆ ಯಾವ ಅಗತ್ಯ ಹೇಳಿ ಅದೌದು ಹೇಳಿ ಕೇಳಿ. ಮಾಡಿಕೊಂಡೆ ಎನ್ನುವಲ್ಲಿಗೆ ತೃಪ್ತಿಯ ಭಾವವನ್ನು ಇದೆ. ಇನ್ನೂ ಒಂದು ವಿಷಯ ಇದೆ. ಇಷ್ಟೆಲ್ಲ ಆಗುವಾಗ ನಮ್ಮ ಜಗತ್ತೆಯನ್ನು, ನಮ್ಮ ವ್ಯವಸ್ಥೆಯನ್ನ ನೋಡಿಕೊಂಡು ಅಸುರ ಶಿಲ್ಪಿಯಾದಂತ ಮಯಾಸುರ ತನ್ನ ಮಗಳಾದಂತ ಮಂಡೋದರಿಯನ್ನ ನನಗೆ ವಿವಾಹ ಮಾಡಿಕೊಟ್ಟ ಎನ್ನುವಲ್ಲಿಗೆ ನಮ್ಮ ಸ್ಥಾನ ಮಾನ ಇನ್ನೂ ಸ್ವಲ್ಪ ಔನ್ನತ್ಯಕ್ಕೆ ಏರುತ್ತಿ ಎನ್ನುವುದರಲ್ಲಿ ಸ್ಪಷ್ಟ ತಾನೆ. ಕೇವಲ ಮಂಡೋದರಿಯನ್ನು ಕೊಟ್ಟ ಮಾತ್ರ ಅಲ್ಲ, ಆ ಸಮಯದಲ್ಲಿ ಶಕ್ತಾಯುಧವನ್ನೇ ಅಡಿಯನಿಗೆ ಕೊಟ್ಟವ ನಮ್ಮ ಭಾವ ಮಯಾಸುರ. ಹೇಳಿ ಕೇಳಿ ಮಂಡೋದರಿ ತನ್ನ ಜೀವನದಲ್ಲಿ ಯಾವಾಗ ತನ್ನ ಕಾರ್ಯವನ್ನು ಪ್ರಾರಂಭಿಸಿದಳು ಆ ಕ್ಷಣದಿಂದ ನನ್ನ ಆ
ಉತ್ಕರ್ಷಕ್ಕೆ ಮತ್ತೊಂದು ಫಲವನ್ನೇ ತಂದುಕೊಟ್ಟು ಆಗ್ಲಿ ಆಗ್ಲಿ. ಮಹಾಪರ್ವತೆ ಆ, ಅಡ್ಡೋದನಿ ಆ, ಆ. ನನ್ನ ಕಾರ್ಯ ನಿಯತಗೊಂಡ ಪಂಚ ಮಹಾಪತಿವತೆಯರ ಸಾಲಿನಲ್ಲಿ ಆ, ತನ್ನ ಆ. ಹೆಸರನ್ನು ಗಿಟ್ಟಿಸಿಕೊಂಡಿದ್ದಾಳೆ. ಓಹೋ ಆ, ಎನ್ನುವಲ್ಲಿಯೂ ಕೂಡ ಆ, ಆ, ಅವನು ಉತ್ತರೇ ಹೌದು. ಆ, ಆ, ಆದರೆ ಆ. ಅಮ್ಮ, ನೋಡುವ ಅಮ್ಮ, ಆ, ಆ, ನನ್ನಮ್ಮ ಕೈಗೆ ಸಾಲುತ್ತೆ. ಆ, ಆ. ಪರಮ ಶಿವ ಭಕ್ತಿ. ಓ, ಓ. ಯಾವತ್ತೂ ಕೂಡ ಶಿವ ಧ್ಯಾನವನ್ನು ಮಾಡದೆ ಆ ಶಿವ ಎಂತವನ್ನ ಕುಡಿಯದೆ ಆಹಾರವನ್ನೇ ಸೇವಿಸುವಂತವಳು. ಅಂಥವಳು ಕೂಡ ಪ್ರತಿನಿತ್ಯವೂ ಕೂಡ ಆ ಶಿವಾರಾಧನೆಯನ್ನು ಮಾಡುವಂತ ಸಂದರ್ಭ ಏನೋ ವಿಶೇಷವಾದಂತ ವೇದನೆಗೆ ಅವಳು ಒಳಗಾಗಿದ್ದಾಳೆ. ಬುದ್ಧಿ ಬಂದಿದೆ. ಓ, ಮನೆಯಲ್ಲಿ ವಿಚಾರಿಸಬೇಕಾಗಿದೆ. ತಡ ಮಾಡುವುದಲ್ಲ. ಸಾಧಾರಣವಾಗಿ ಯಾವ ಮಕ್ಕಳು ಕೂಡ ಅವರಿಗೆ ವ್ಯತಿರಿಕ್ತವಾಗಿ ನಡೆಯುವುದಿಲ್ಲ. ನಾನು ಆ ನಿಟ್ಟಿನಲ್ಲಿ ಹೊರಟಲ್ಲ ಎನ್ನುವುದಕ್ಕೆ ಅಮ್ಮನಲ್ಲಿ ಏನು ವಿಶೇಷ ಅಂತ ಕೇಳಿ ಪಾಪ ಶಿವನನ್ನು ಅರ್ಪಿಸುವುದಕ್ಕೆ ಸಮುದ್ರ ತಡಿಯಲ್ಲಿ ಹೋಗಿ ಮಡಲಿಂದ ಲಿಂಗವನ್ನೇ ಮಾಡಿ ಶಿವನನ್ನು ಆರಾಧಿಸುವುದಕ್ಕೆ ಪ್ರಯತ್ನಪಟ್ಟರೆ ಆ ಸಮಯದಲ್ಲಿ ಸಮುದ್ರದ ನೀರೇ ಬಂದು ಇದನ್ನು ಕೊಚ್ಚಿಕೊಂಡೇ ಹೋಯಿತು. ಎನ್ನುವಂತೆ ಹಲವಾರು ಸರ್ತಿ ಪ್ರಯತ್ನ ಪಟ್ಟರು ಕೂಡ ಅದರ ಫಲಿತಾಂಶ ಇದೇ ಆಗಿ ಹೋಯ್ತಲ್ಲ ಎನ್ನುವಂತಹ ಒಂದು ಮನೋವೇದನೆಯನ್ನ ನನ್ನಮ್ಮ ಹೊತ್ತಿರುವಾಗ ಆ ಕ್ಷಣದಲ್ಲಿ ನಾನು ತಿಳ್ಕೊಂಡು ಹೋದದ್ದು ಇಷ್ಟಕ್ಕೆ. ಇದನ್ನು ಹೀಗೆ ಬಿಡುದು, ಅಮ್ಮನಿಗೆ ಪೂಜಾ ಮಾಡುವಂತಹ ವ್ಯವಸ್ಥೆಯನ್ನು ನಾನು ಕಲ್ಪಿಸಿ ಬಿಡುವೆ. ಹಾಗಾಗಿ ನನ್ನ ಕರ್ತವ್ಯವೂ ಕೂಡ ಅದೇ ಹಾಕ್ತಾನೆ. ಹೌದಪ್ಪ. ಆದ್ದರಿಂದ ಅಮ್ಮನಲ್ಲಿ ಹೇಳಿದೆ ಅಗತ್ಯವೇ ಇಲ್ಲ, ಇದು ಕೇವಲ ಲಿಂಗ ಮಾಡಿಸಿ ತಪ್ಪಲ್ಲ. ಯಾಕೆಂದ್ರೆ ನಿನ್ನ ಆತ್ಮವನ್ನೇ ಆ ಶಿವನಿಗೆ ಅರ್ಪಿಸಿದವಳು ನೀನು. ಕೇವಲ ಒಂದು ಮಾಧ್ಯಮವಾಗಿ ಇದ್ದಷ್ಟೇ ಹೊರತು ಬೇರೇನೂ ಅಲ್ಲ. ಆದರೆ ಸಮುದ್ರದ ಅಲೆಯ ಹೊಡೆತದಿಂದ ಉದ್ದೇಶವು ಕೂಡ ಹಾಳಾಗಿ ಹೋಯಿತು ಎನ್ನುವಲ್ಲಿಗೆ ಚಿಂತಿಸಬೇಕಾದ ಅಗತ್ಯ ಇಲ್ಲ ಅಮ್ಮ, ಚಿಂತಿಸಬೇಕಾದ ಅಗತ್ಯ ಇಲ್ಲ ಎನ್ನುವಂತಹ ಭರವಸೆಯ ಮಾತನ್ನು ಅಮ್ಮನಿಗೆ ಹೇಳಿದೆ. ಯಾಕೆ ಯಾಕೆ ಯಾರನ್ನು? ಪ್ರಭು ಪರಮೇಶ್ವರನನ್ನು ಅವನ ಆತ್ಮಲಿಂಗವನ್ನೇ ತಂದು ಎದುರಿನಲ್ಲಿ ಪ್ರತಿಷ್ಠಾಪಿಸ್ತೇನೆ. ಪ್ರತಿನಿತ್ಯವೂ ಕೂಡ ಆ ಆತ್ಮಲಿಂಗಕ್ಕೆ ಪೂಜೆಯನ್ನು ಮಾಡಿ ನಿನ್ನ ಉದ್ದೇಶ ಏನಿದೆಯೋ ಅದೆಲ್ಲವನ್ನು ನೆರವೇರಿಸಮ್ಮ ಅಂತ ಹೇಳಿದಾಗ ರಾಕ್ಷಸಪುರಕ್ಕೆ ಒಳಿತಾಗುವಂತಹ ಆ ಒಂದು ಭರವಸೆಯ ನುಡಿ ನಮ್ಮೆಲ್ಲರೂ ಕೂಡ ಸಂತೋಷಗೊಳಿಸಿತು. ಆದ್ದರಿಂದ ಮಾಡಬೇಕು, ಹೋಗುವ ತಪಸ್ಸಿಗೆ. ಜನನಿಯಾಜ್ಞೆಯ ನಾಲ್ಕು ದಶದಿನ ವೇಗದೊಳೈದಿ ಪರಶಿವ ಹನುಮನ ಧ್ಯಾನಿಸಿದ ಏಕೋ ಭಾವದಿಂದ ಅಮ್ಮನಿಗೆ ಭರವಸೆಯ ಮಾತುಗಳನ್ನು ಹೇಳಿಕೊಂಡು ಶಿವನ
ನನ್ನ ಉದ್ದೇಶವನ್ನು ಈಡೇರಿಸುವುದಕ್ಕೆ ನಾನು ನನ್ನ ಕೈಂಕರ್ಯವನ್ನು ಮುಂದುವರಿಸುವುದಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಆದ್ದರಿಂದಲೇ ನಿತ್ತಲಿಂದಲೇ ಪ್ರಭು ಪರಮೇಶ್ವರನ ಏಕೋಭಾವದಿಂದ ಧ್ಯಾನಿಸ್ತೇನಂತೆ. ಜಯ 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 ಜಯ. ಹಲವು ವಿಧದಲ್ಲಿ ತಪವನಗಳು ಶಂಕರನು ಒಲಿಯದಿರಲು ಶಿರವ ಕತ್ತರಿ ಬೆಂದು ಗೀಳಲಿರುವಾಗ ಹಲವಾರು ವರ್ಷಗಳಿಂದ ಏಕೋಭಾವದಿಂದ ಪರಶಿವನನ್ನ ತಪಸ್ಸು ಮಾಡಿದರೂ ಕೂಡ ಕ್ಷಿಪ್ರ ಪ್ರಸಾದಕನಾದಂತಹ ಪರಮೇಶ್ವರ ನಮ್ಮ ರಾಕ್ಷಸ ಕುಲೋದ್ಧಾರಕ, ನಮ್ಮ ಕುಲದೇವರು, ಅವನು ಕೂಡ ಪ್ರಸನ್ನೀಕರಲಿಲ್ಲ. ಹಾಗಿದ್ರೆ ಏನರ್ಥ? ನಮಗಿರುವಂತಹ ದಶ ಶಿರದಲ್ಲಿ ಒಂದು ಶಿರವನ್ನ ಕಡಿದೆ ಪ್ರತ್ಯಕ್ಷವಾಗಲಿಲ್ಲ. ಆಗದೇ ಇರುವಾಗ ಪುನಃ ತಪವನ್ನುಗಳಿದೆ. ಮತ್ತೆ 2, 3, 4, 8, 9 ತಲೆಗಳನ್ನು ಕೂಡ ಆ ಪರಶಿವನಿಗೆ ಅರ್ಪಿಸಿದ್ದೇನೆ. ಇನ್ನು ತಡ ಮಾಡುವುದಲ್ಲ, ಇರುವಂತಹ ಒಂದು ತಲೆಯನ್ನು ಕೂಡ ಪರಮೇಶ್ವರನಿಗೆ ಅರ್ಪಿಸಿ ಮೆಚ್ಚಿದ ಮೇಚ್ಚಿದನಿದಗೆ ಹೆಚ್ಚಿದ ಶಾಕ್ಷಯದ ಬಗ್ಗೆ ನಿಶ್ಚಯವಿದು ನಿಶ್ಚಯನ ಪುರವಜ್ಜನಿರಲು ನಾನಿಕ್ಷಣ ಪರಮೇಶ್ವರ ಈಗಲಾದರೂ ಸಂಪ್ರೀತನಾಗಿಯೇ ಸ್ವಾಮಿ. ಸಾಧನೆ ಪೂರ್ಣವಾಗದೆ ಭಗವಂತ ಅವೈಭವ ಬಂದಿಲ್ಲ. ಆದ್ದರಿಂದ ನೀನು ತಲೆಯನ್ನು ಅರ್ಪಿಸುವುದಕ್ಕೆ ಮುಂದಾದಾಗ ಬಂದಿದ್ದೇನೆ. ಏನು ನಿನ್ನ ಇಚ್ಛೆ ಹೇಳಿ. ಪ್ರಭು ಪರಮೇಶ್ವರ ಭಕ್ತ ಪರಿಪಾಲಕಗೆ ನಮಿತಿ ಬೇಡಿದ ಆದಿಶಕ್ತಿಯನ್ನು ಯಾಚಿಸಿದ ಮರದು ಮುಕ್ತಿದಾತನ ನಿನ್ನ ಪ್ರಾಣಲಿಂಗವ ನೀಡು, ಮುಕ್ತಿದಾತನ ನಿನ್ನ ಪ್ರಾಣಲಿಂಗವ ನೀಡು, ರಿಕ್ತನಾಗದಿರೆಂದು ಮಡಿಯೇ ಅಪ್ರತಿಮ ಭಕ್ತರಾದಂತ ನನ್ನ ಭಕ್ತಿಯನ್ನು ಕೂಡ ನೀನು ಪರೀಕ್ಷೆ ಮಾಡಿ ಇನ್ನೂ ಕೂಡ ಹೆಚ್ಚು ಇದು ಹೊರಗೆ ಹೆಚ್ಚಿದೆಯಲ್ಲ ಪ್ರಭು. ಭಕ್ತಾಗ್ರಣಿ ನೀನು ಹೌದು, ಆದರೆ ಇದರಲ್ಲಿ ನಮ್ಮ ಭಕ್ತಿಯ ಆ ಒಂದು ಪ್ರತೀಕ ಎಷ್ಟಿದೆ ಅಂತ ನೀವೇ ತಿಳಿದುಕೊಂಡದ್ದು ಈ ರೀತಿಯಲ್ಲಿ. ಹೆಚ್ಚಾಗಲಿಲ್ಲ ಬಿಡಿ. ಈ ಹೊತ್ತಿಗಾದರೂ ಕೂಡ ನಮ್ಮ ಕೋರಿಕೆಗೆ ಬಂದು ಇಂದಲ್ಲ ಸ್ವಾಮಿ, ನನ್ನದು ಹೆಚ್ಚೇ ಇಲ್ಲ ಭಗವಂತ. ನನ್ನ ಅಮ್ಮನ ಇಚ್ಛೆ ಪೂರೈಸುವುದಕ್ಕಾಗಿ ಆತ್ಮಲಿಂಗವನ್ನು ಕೊಟ್ಟು ಇಂತೆಂದ ರಾವಣನ ಬಯಗಯ ಇಂದುದರ ಅಸ್ತೆಂದು ಕೊಡು. ಎಲ್ಲಿ ಕೊಡು ಕೊಡು. ರಾವಣ, ಪ್ರಭು ನಾನು ಕೇವಲ ಶಂಕರ ಮಾತ್ರವಲ್ಲ, ಸತ್ಯಶಂಕರನೂ ಹೌದು. ನಿನ್ನ ಇಚ್ಛೆಯನ್ನು ಪೂರೈಸುವುದಕ್ಕಾಗಿ ನನ್ನ ಪ್ರತೀಕವಾದಂತಹ, ನನ್ನ ಪ್ರತಿರೂಪವಾದಂತಹ ಆತ್ಮಲಿಂಗವನ್ನು ನಿನ್ನ ಕೈಯಲ್ಲಿಡುತ್ತಾ ಇದ್ದೇನೆ. ಇದನು ತರಗೆಡೆ ಚಂದದಿಯು ಕೊಂಡೊಯ್ಯುವುದನ್ನು ಹರಸುತ್ತ ಗಡೆಗೆ ಬೇಳಿದ ಲಂಕೆಗೆ ದೊರಕುವ ತನಗ ತರಗಿಡಲು ಬೇಡಪ್ಪುದೋ. ರಾವಣ, ಪರಮೇಶ್ವರ ಯಾವ ಉದ್ದೇಶದಿಂದ ನೀನು ಇದನ್ನು ಪಡೆದಿದ್ದೀಯೋ, ನಿನ್ನ ಅಮ್ಮನ ಇಚ್ಛೆಯನ್ನು ಪೂರೈಸುವುದಕ್ಕಾಗಿ ಹೌದು. ಲಂಕೆಯಂತೆ ಈ ಆತ್ಮಲಿಂಗ ತಲುಪಬೇಕು. ಆದ್ದರಿಂದ ನಾನು ಇಲ್ಲಿ ನಿನ್ನ ಕೈಯಲ್ಲಿ ಇಟ್ಟಿದ್ದೇನೆ. ಲಂಕೆಯು ಸೇರುವ ಮಧ್ಯೆ ಎಲ್ಲಿಯೂ ಇದರ ಭೂಸ್ಪರ್ಶವಾಗಬಾರದು. ಇದನ್ನು ಓಹೋ ಸ್ಪರ್ಶವಾದರೆ ಅನಾಹುತವಾಗುತ್ತದೆ, ಮತ್ತೆ ಇದು ನಿನಗೆ ದಕ್ಕುವುದಕ್ಕಿಲ್ಲ. ಆದ್ದರಿಂದ ನನ್ನ ನಿಬಂಧನೆಯನ್ನು ನೆನಪಿನಲ್ಲಿಟ್ಟುಕೊಂಡು ಸಾಗು ಸಾಗು ಸಾಗು. ಧನ್ಯೋಸ್ಮಿ, ಧನ್ಯೋಸ್ಮಿ. ಹರನಿಂದ ಆತ್ಮಲಿಂಗವನ್ನ ಪಡೆದೆ ಶೀಘ್ರವಾಗಿ ಲಂಕೆಯನ್ನ ಸೇರಬೇಕು, ಇದನ್ನು ಲಂಕೆಯಲ್ಲೇ ಪ್ರತಿಷ್ಠಾಪಿಸಬೇಕು ಎನ್ನುವಂತಹ ಉದ್ದೇಶ ನನ್ನದಾದ್ರೆ ಅತಿ ಶೀಘ್ರವಾಗಿ ಹೋಗುವುದಕ್ಕೂ ಸಾಧ್ಯ ಇದೆ. ಎಷ್ಟು ಮಾರ್ಗದಲ್ಲಿ ಪ್ರಯತ್ನ ಪಟ್ಟು ಕೂಡ ತಡೆಗಳು ಇಲ್ಲದೇ ಇದ್ದರೆ ಬಹಳ ಶೀಘ್ರವಾಗಿ ನಾನು ಅಲ್ಲಿ ಹೋಗಬಹುದು. ಆದರೆ ಅವನು ಏನೋ
ನಾರದನೇ ನೀ ಎನ್ನ ನೆನೆದುದು ಯಾಕೆಂದೆನುತ ನಾರದನೇ ನೀ ಎನ್ನ ನೆನೆದುದು ಯಾಕೆನುದ ಬೋರನೆ ಅರುಗಲೆವುದು ಎನಲೆವುದ ರಾವಣವು ಮೆಚ್ಚಿದುದ ಎನಲೆಂದ ನಾರದ ರಾವಣನು ಮೆಚ್ಚಿದುದ ಮಾರಘರ ಲಿಂಗವನು ಕೊಂಡೊಯ್ಯುತ್ತಿಗ ನಿಮ್ಮ ಸಾರಿನ್ನು ಪೂಜಿಸುವರು ಲೋಕದೊಳ್ಳು ಆರಿದ್ದು ಪೂಜಿಸುವರು ಮನಸ್ಸಿನಲ್ಲಿಯೇ ನನ್ನನ್ನು ನೆನೆದುಕೊಂಡಿದ್ದೀರಿ. ಬಂದವನಿದ್ದೇನೆ. ವಿಘ್ನ ಕಾರಕನು ನೀನೇ, ವಿಘ್ನ ನಿವಾರಕನು ನೀ. ಯಾವ ವಿಘ್ನ ಬಂತು ಈಗ? ನಿನ್ನ ಅಯ್ಯನಾದಂತಹ ಶಂಕರ ದುಷ್ಟನಾದಂತಹ ರಾವಣ ಕೇಳಿದ ಕೂಡಲೇ ಆತನಿಗೆ ಬೇಕಾದನ್ನೆಲ್ಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದನು. ಆತನ ಆತ್ಮಲಿಂಗವನ್ನೇ ಆ ದುಷ್ಟನಾದಂತಹ ರಾವಣನಿಗೆ ಕೊಡಲಿಲ್ಲವೇ ಏನಾಗ್ಬೋದು ಇದನ್ನ ಪರಿಣಾಮ ಏನಾಗಿ ಸ್ವಲ್ಪಾದರೂ ಆಲೋಚನೆ ಮಾಡಿದ್ದಾನೆ ಆತ. ನೇರವಾಗಿ ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗಿ ಆ ಲಂಕೆಯಲ್ಲಿ ಆತ ಪ್ರತಿಷ್ಠೆ ಮಾಡಿದರೆ ಮುಂದೆ ಆ ರಾವಣನನ್ನು ಮೀರಿಸುವವರು ಯಾರೂ ಇಲ್ಲದೆ ಆಗಿ ಹೋಗಿದ್ದು ವಿಜಯನಾಗುತ್ತಾನೆ ಆತ. ಅದಕ್ಕೋಸ್ಕರವಾಗಿ ಅವನಿಗೆ ತಕ್ಕದಾದಂತಹ ಪ್ರಾಯಶ್ಚಿತ್ತ ಆಗಬೇಕು ಎಲ್ಲಿ ನೀನು ಮಾಡಬೇಕು. ಏನು ಮಾಡಬೇಕು ಗೊತ್ತಾ? ನಾರದರೆ ನಿಮ್ಮ ಮಾತಿನ ತಾತ್ಪರ್ಯ ಏನು ಎನ್ನುವುದನ್ನು ತಿಳಿದುಕೊಂಡೆ. ಆತ್ಮಲಿಂಗವನ್ನು ರಾವಣ ಪಡೆದುಕೊಂಡದ್ದು ಹೋದದ್ದು ಹೌದು. ಅವ ಲಂಕೆಯನ್ನು ಸೇರಕೂಡದು. ಆತ್ಮಲಿಂಗದ ಜೊತೆ ಎಲ್ಲಿಯಾದರೂ ಬೇರೆ ಕಡೆಯಲ್ಲಿ ಆತ್ಮಲಿಂಗವನ್ನು ಅವ ಇಡುವ ರೀತಿಯಲ್ಲಿ ಪ್ರಯತ್ನ ನೀನು ಮಾಡಬೇಕು. ಆಗಲಿ, ಅಂತಹ ಪ್ರಯತ್ನ ನಾನು ಮಾಡ್ತೇನೆ. ಅರ್ಥವಾಯಿತು ನಾರದರು ಮತ್ತು ಹೇಳಿದಂತಹ ಮಾತು. ರಾವಣ ಪಡೆದುಕೊಂಡಂತಹ ಆತ್ಮಲಿಂಗವನ್ನು ದಾರಿ ಮಧ್ಯದಲ್ಲೇ ಇರಿಸುವಂತಹ ವ್ಯವಸ್ಥೆಯಾಗಬೇಕಾಗಿದೆ. ಆದರೆ ನಾನು ಹೀಗೆ ಹೋಗುವುದಲ್ಲ, ಪ್ರಚ್ಛನ್ನ ವೇಷವನ್ನು ಧರಿಸಬೇಕು. ಯಾವ ವೇಷವಾದೀತು ಎಂಬುದಾಗಿ ಯೋಚಿಸಿದ್ರೆ ಬಾಲಕನಾಗಿ ಹೋಗಬೇಕು. ಬಾಲ ವಟುವಾಗಿ ಅಥವಾ ಬಾಲ ಗಣಪತಿಯಾಗಿ ಹೋಗಿ ಆ ಕಾರ್ಯವನ್ನು ಸಾಧಿಸ್ತೇನೆ. ಧರಣಿಯ ಜಲಗೈದಲು ದಶಶಿರ ನಿತ್ಯಾನ್ನಗವಗೈದಲು ಹರನ ಆತ್ಮಲಿಂಗವನು ಪಿಡಿವವರು ಆರೆನುತ ಅತ್ತಿತ್ತ ಪರಿಗಿರಿ ವಟುವನು ಗಂಡು ಪರಮೇಶ್ವರನ ಪ್ರೀತ್ಯರ್ಥವಾಗಿ ಒಲಿಸಿಕೊಂಡು ಅಮ್ಮನ ಆಶಯದಂತೆ ಆತ್ಮಲಿಂಗವನ್ನ ಪಡೆದುಕೊಂಡು ಅಂಕೆಯತ್ತ ಸಾರುತ್ತೇನೆ. ಏನು ಮಾಡೋಣ ಹೇಳಿ? ಈ ಹೊತ್ತು ಸೂರ್ಯ ಪಶ್ಚಿಮಾಂಬುದಿಯನ್ನ ಸೇರುವುದಕ್ಕೆ ಹೊರಟಿದ್ದಾನೆ. ಹೇಳಿ ಕೇಳಿ ಬ್ರಾಹ್ಮಣ ಪುತ್ರ ವಿಕ್ರಮಸುನಾಮ ರಾವಣೋ ನಾಮ ರಾಕ್ಷಸ ಅಂತ ಹೇಳಿದ್ರು ಕೂಡ ಆದ್ದರಿಂದ ಸಂಧ್ಯಾ ವಂದನೆ ನಿತ್ಯ ನೈಮಿತ್ತಿಕ ಇದನ್ನು ನಾವು ಯಾವತ್ತೂ ಬಿಡುವ ಹಾಗಿಲ್ಲ. ಈ ಹೊತ್ತು ಸಂಧ್ಯಾ ಹೊತ್ತು ಅದನ್ನು ಮಾಡಲೇಬೇಕಾಗಿದೆ, ನನ್ನ ಕರ್ತವ್ಯ. ಆದರೆ ಏನು ಮಾಡೋಣ ಹೇಳಿ? ಆತ್ಮಲಿಂಗವನ್ನು ಕೊಟ್ಟಂತ ಪರಶಿವ ಇದನ್ನೆಲ್ಲಿಯೂ ಸ್ಪರ್ಶ ಮಾಡಬಾರದು ಎನ್ನುವ ಹಾಗೆ ಒಂದು ನಿಯಮವನ್ನು ಹೇಳಿಬಿಟ್ಟಿದ್ದಾನಲ್ಲ. ಏನು ಮಾಡೋಣ? ಈ ಸ್ಥಳವನ್ನು ನೋಡುವಾಗ ಸಡಲ ತಡಿಯೇ ಅಲ್ಲದ ಮೇಲೆ ಈ ಸ್ಥಳದಲ್ಲಿ ಯಾರಿದ್ದಾರೆ ನೋಡ್ತೇನೆ. ನಮಸ್ಕಾರ ಸ್ವಾಮಿ.
ಇತ್ತು. ಧರಣಿ ದುರದು ದಾನಿದು ಲವಕಾಲದಿ ಲಿಂಗ ಧರಿಸುವುದು ನಾ ನಿತ್ಯ ವಿಧಿಯ ವಿರಚಿಸಿದ ಬಳಿಕ ಬಂದ ಈ ಬಾಳ ತ್ವರಿತ ದಿವ್ಯನಲು ಗಣಪತಿ ಎಂತ ಕಾಣುವಾಗ ಮಾಣಿ ಬ್ರಾಹ್ಮಣ ಮಾಣಿ ಮಾಣಿ ಅಂತ ಹೇಳೋದು. ಒಪ್ಪ ಗುಂಜಿ ಓಹೋ, ನಿಮ್ಮ ಭಾಷೆಯಲ್ಲಿ ಹಾಗೂ ಒಂದು ಉಂಟಲ್ಲ, ಹಾಗಾದ್ರೆ ಸಂತೋಷ. ಬಹಳ ಪ್ರೀತಿಯನ್ನ ಕರೆಯುವುದಲ್ಲ. ಆಗ್ಲಿ ಆಗ್ಲಿ ನಾವು ಮಾಣಿ ಭಟ್ರು ಅಂತ ಕರೆದ್ರೆ ಹೇಗೆ? ಪುಟ್ಟ ಭಟ್ರು ಪುಟ್ಟ ಭಟ್ರು ಅಂತ ಹೇಳ್ಬೇಕಿತ್ತು. ನಾನು ಮಾಣಿ ಭಟ್ರು ಅಂತ ಹೇಳಿಬಿಟ್ಟೆ. ಆಗ್ಲಿ ಆಗ್ಲಿ ಏನು ತೊಂದರೆ ಇಲ್ವಲ್ಲ? ತೊಂದ್ರೆ ಇಲ್ಲ. ಛೆ, ನನಗಂತೂ ಈಗ ಏನಂದ್ರೆ ನಿಧಿಯ ಹಾಗೆ ಸಿಕ್ಕಿದೆಯಲ್ಲ. ಕುಂಭನಿಧಿಯ ಅಭಿಷೇಕ ಏನಾದ್ರು ಮಾಡಿ? ಇಲ್ಲಲ್ಲ, ನಿಧಿ ಮಾತ್ರ. ಅದಕ್ಕೆ ಮಾತ್ರ ನಿಮ್ಮ ಕಣ್ಣು ಬಿಡಿ, ನನಗೆ ಅಗತ್ಯವೇ ಇಲ್ಲ. ಆದರೆ ಈಗ ಈ ಹೊತ್ತಿನಲ್ಲಿ ನಿಮ್ಮ ದರ್ಶನ ನನಗೆ ಪವನ ಪಾವನವಾಗಿದೆ. ಹೌದಾ? ಏನಿಲ್ಲ, ಏನಿಲ್ವಾ? ಒಂದು ಸಣ್ಣ ಉಪಕಾರ. ಎಂತ? ಬಹಳ ಸಣ್ಣ ಉಪಕಾರ. ನೀವು ಬ್ರಾಹ್ಮಣರು ಯಾವುದನ್ನು ಇಂಥದ್ದನ್ನೆಲ್ಲ ಕೇಳಿದ್ರೆ ಇಲ್ಲ ಆಗುವುದಿಲ್ಲ ಅಂತ ಹೇಳುವವರೇ ಅಲ್ಲ. ಮತ್ತೆ ಏನಾದ್ರೂ ಅದಕ್ಕೊಂದು ಇಟ್ಟು ಹೌದು, ಅದು ಖತಮೂ ಆಗಿಲ್ಲ ಅಂತ ಹೇಳುದಿಲ್ಲ. ಆಗಲಿ, ಏನಿಲ್ಲ, ನನ್ನ ಕೈಯಲ್ಲಿ ಈ ಒಂದು ಲಿಂಗ ಇದೆ. ಸ್ವಲ್ಪ ಇದು ಹಾಗೆ ಹೀಗೆ ಇರುವ ಲಿಂಗವೇನಲ್ಲ, ನಮ್ಮ ಪರಮೇಶ್ವರನೇ ಬರೆದುಕೊಟ್ಟಂತದ್ದು. ಇದರ ಗಮ್ಯಸ್ಥಾನ ನನ್ನೂರು ಲಂಕೆ, ಅಲ್ಲಿಯವರೆಗೆ ಇದನ್ನು ನಾನು ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ನನಗಿದೆ. ನಾನು ಒಬ್ಬ ಬ್ರಾಹ್ಮಣ ಪುತ್ರನೇ. ಹೌದಪ್ಪ. ಹೇಳಿ ಕೇಳಿ, ಸುವರ್ಣರಂಕಾಧೀಶ ಮತ್ತೆ ಕೇಳ್ತಾರೆ ಸುವರ್ಣರಂಕೆಯನ್ನು ಕೇಳಿದ್ದಾರೆ. ಅಲ್ಲಿಯ ಅಧಿಪ ನಾನು, ರಾವಣೇಶ್ವರ ಎನ್ನುವುದಾಗಿ ನನ್ನನ್ನು ಹೇಳ್ತಾ ಇದ್ದಾರೆ. ಈ ಹೊತ್ತು ನನ್ನ ಉದ್ದೇಶವನ್ನು ಈಡೇರಿಸುವುದಕ್ಕಾಗಿ ಈ ಒಂದು ಲಿಂಗವನ್ನು ಸ್ವಲ್ಪ ಹೊತ್ತು ನಾನು ಹಸಿರಾಗ್ತಾರೋ ಅಂತ ಕೇಳಿದ್ದಲ್ಲ ಬಿಟ್ಟರೆ ಈ ಲಿಂಗವನ್ನು ಸ್ವಲ್ಪ ಹೊತ್ತು ಹಿಡಿದು ಏನಿಲ್ಲ ಏನಿಲ್ಲ ಸ್ವಲ್ಪ ತಂದುಬಿಡಿ. ನಾನು ನಿಮ್ಮ ಹಾಗೆ ಬ್ರಾಹ್ಮಣ ಅಂತ ಹೇಳಿದೆ ಅಲ್ಲ, ಸಂತಾನ ನಮ್ಮದು ಬ್ರಾಹ್ಮಣರದ್ದೇ. ಹಾಗೆ ನಮಗೆ ಸಂಧ್ಯಾ ವಂದನೆ ನಿತ್ಯಾಗ್ರಹ ಇತ್ಯಾದೆಲ್ಲ ಅತಿ ಅವಶ್ಯ. ಈ ಹೊತ್ತು ಅದನ್ನು ಮಾಡದೇ ಇದ್ರೆ ನಾನು ಅಪಚಾರ ಮಾಡಿದೆ ನಿಮಗೆ ಕೇವಲ ಅದಕ್ಕಿಂತ ಮೊದಲು ಯಾರು ಮತ್ತೆ ಇದನ್ನು ಹಿಡಿಯುವುದಕ್ಕೆ ಇದು ತೊಂದರೆ ಆದರೆ ಮತ್ತೆ ನಾನು ಕಲ್ಲನು ಗದ್ದದಳು ಪಿಡಿಯಲಿ ಕೊಲ್ಲನು ನೀ ಕೇಳು ಕಲ್ಲನು ಗದ್ದದಳು ಪಿಡಿಯಲಿ ಕೊಲ್ಲನು ನೀ ಕೇಳು, ಪಿಡಿಯಲಿ ಕೊಲ್ಲನು ನೀ ಕೇಳು. ಮೆಲ್ಲನೆ ಬುವದೊಳು ನಿತ್ಯಾನ್ನಿಗ ಎಲ್ಲ ಬದಿರಿದು ನೀಡುವನೆಂದನು. ಕಲ್ಲ
ತಗೊಳ್ತೀಯಾ? ನಾನು ಕೇಳ್ತೇನೆ ಖಂಡಿತವಾಗಿ. ಇದನ್ನು ಇಡುವುದಕ್ಕೆ ಹಿಡ್ಕೊಳ್ಳುವುದಕ್ಕೆ ನಿನಗೆ ಏನು ಬೇಕು ಅಂತ ಕೇಳ್ತಾ ಇರುವುದಾ? ಏನು ಬೇಕು ಹೇಳು. ಎಂತ ಕೇಳಿದ್ರು ಕಡುಬು ಬೇಕು, ಉಂಡೆ ಬೇಕು, ಸುರುಳಿ ಬೇಕು, ಚಕ್ಕುಳಿ ಬೇಕು, ಮೋದಕ ಬೇಕು, ಎಲ್ಲ ಕೊಟ್ರೆ ಇವತ್ತಿಗೆ ಅಲ್ಲ. ಎಲ್ಲ ಕೊಟ್ಟರೆ ಇಷ್ಟನ್ನೆಲ್ಲವನ್ನು ತಿಂದ್ರೆ ಇದೇ ಹೊಟ್ಟೆ, ಈ ಹೊಟ್ಟೆ ಇದೇ ಒಳ್ಳೆ ಹೊಟ್ಟೆ ಆಗಿ ಹೊಟ್ಟೆ ಆದ್ರೆ ಏನಾಗಲಿಕ್ಕಿಲ್ಲ. ಹೊಟ್ಟೆ ಜಾಗ ಎಲ್ಲಿ ಆಗೋದು? ಹಾಗಾದ್ರೂ ಅಂತ ನನಗೆ ಸಂಶಯ. ಏನು ಹೆದರಿಕಿಲ್ಲ, ಎಷ್ಟು ತಿಂದ್ರು ನನಗೆ ಜೀರ್ಣ ಆಗ್ತದೆ. ನಿಮ್ಮ ಹೆಸರೇನು? ನನ್ನ ಹೆಸರು ಗಣಪತಿ ಭಟ್ಟ. ಗಣಪತಿ ಭಟ್. ಗಣಪತಿ ಭಟ್ಟ, ಗಣೇಶ ಭಟ್ಟ. ಅಪ್ಪನ ಹೆಸರು? ಅಪ್ಪನ ಹೆಸರು ಶಂಕರ ಭಟ್ಟ. ಅಪ್ಪನ ಹೆಸರು ಶಂಕರ ಭಟ್. ಹೌದು. ಅಮ್ಮನ ಹೆಸರು? ಅಮ್ಮನ ಹೆಸರು ಪಾರ್ವತಿಯಮ್ಮ. ಓಹೋ. ಅಪ್ಪ ಶಂಕರ, ಅಮ್ಮ ಅಮ್ಮ ಪಾರ್ವತಿ, ಮಗ ಗಣಪತ, ಮಗ ಗಣಪ್ಪ. ಗಣಪ ಮಧ್ಯಾಹ್ನ ಗಣಪ. ಓಹೋ. ಅಂದ್ರೆ ಪದ್ಯವನ್ನು ನೀ ಹೇಳುವ ಕಾರಣ ಹಾಗೆ ಅಂತ ಊರವರೇ ಹೇಳಿದ್ದಾಗಿರ್ಬೋದು. ಹೌದೌದು. ಆಗಲಿ, ಸಂತೋಷವೇ. ಅಂತೂ ನನ್ನ ಈ ಲಿಂಗವನ್ನ ಸ್ವಲ್ಪ ಹೊತ್ತು ಅರೆಗಾಣಿಗೆ ಕೇವಲ 3 ಮುಳುಗು ಅಲ್ವಾ? 10 ಮುಳುಗ ಕಲ್ಲೇ ಮುಳುಗು ತೊಂದರೆ ಇಲ್ಲ. ಹಾಗೆ ಹೇಳಬೇಡಿ ಬಟ್ ಆಗಲ್ಲ. ನಮ್ಮ ಸಂತಾನದವರು ನೀವು, ನಮ್ಮ ಉಚ್ಚಯನ್ನೇ ನೀವು ಬಯಸೋರು. ಹೀಗೆ ಹೇಳುವುದ ನೀವು? ಹಾಗಲ್ಲ, 3 ಅಲ್ಲ 10 ಬೇಕಾದ್ರೆ ಮುಳುಗು ಅಂತ. ಓಹೋ, ಅಷ್ಟು ಹೊತ್ತು ಕೂಡ ನೀನು ಹಿಡಿದುಕೊಂಡು ಸಾವರಿಸಿಕೊಳ್ಳುವುದಕ್ಕೆ ಸಿದ್ಧನಿದ್ದಿ? ಹೌದು, ಸಿದ್ಧನಿದ್ದೇನೆ. ಸಿದ್ಧನಿದ್ಯಾ? ಹೌದು. ಹಾಗಿದ್ರೆ ಆದರೆ ಒಂದು ಕಟ್ಟಪ್ಪಣೆ ಉಂಟು ನಂದು. ಇದನ್ನು ಬೇರೆ ಏನಲ್ಲ, ನಾನು 3 ಸಲ ಕರೀತೇನೆ, ಬರುವಾಗ ಬರಬೇಕು. ಸರಿ ನಿನ್ನನು ಕೂಗಿ ಕರೆವೆ 3 ಬಾರಿ, ಸರಿ ನಿನ್ನನು ಕೂಗಿ ಕರೆವೆ 3 ಬಾರಿ. ನೀನದರೊಳಗೆ ಬೋರನೈದನ್ನು ಪಡೆಯದಿರದರ ನಾನು ಧಾರಿಣಿಯೊಳು ಸ್ಥಾಪಿಪೆ, ಧಾರಿಣಿಯೊಳು ಸ್ಥಾಪಿಪೆ.